ಹರಿ ಓಂ. ಶ್ರೀ ಕ್ಷೇತ್ರ ಗಣೇಶಪುರ ಶ್ರೀ ಮಹಾಗಣಪತಿ ದೇವರ ದಿವ್ಯ ಸನ್ನಿಧಾನದಲ್ಲಿ ಈ ದಿನದ ಯಕ್ಷೋತ್ಸವ ಕಾರ್ಯಕ್ರಮ ಈಗ ಪ್ರಾರಂಭವಾಗ್ತಾ ಇದೆ. ದೀಪ ಪ್ರಜ್ವಲನೆ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಇಂದಿನ ಸೇವಾರ್ಥಿಗಳು. ಈ ದಿನದ ಯಕ್ಷಗಾನ ಬಯಲಾಟ ಪ್ರಸಂಗ ನಿವಾತ ಕವಚ ಊರ್ವಶಿ. ಇದರಲ್ಲಿ ಹಿಮ್ಮೇಳದಲ್ಲಿ ಸರ್ವಶ್ರೀಗಳಾದ ಹೊಸಮೂಳ ಗಣೇಶ್ ಭಟ್, ಪದ್ಮನಾಭ ಉಪಾಧ್ಯ, ದೇಳಂತ ಬಜಲು ಸುಬ್ರಹ್ಮಣ್ಯ ಭಟ್, ಮಾಧವಮಯ್ಯ, ಹಾಗೆ ಮುಮ್ಮೇಳದಲ್ಲಿ ಸರ್ವಶ್ರೀಗಳಾದ ಅಂಬುಂಜೆ ಮೋಹನ್ ಕುಮಾರ್, ಹರಿನಾರಾಯಣ ಭಟ್ ಎಡನೀರು, ರಕ್ಷಿ ಶೆಟ್ಟಿ ಪಡ್ರೈ, ಲಕ್ಷ್ಮಣ್ ಕುಮಾರ್ ಬರಕಡ, ಮುಖೇಶ್ ದೇವಧರ್, ವೈಶಾಖ್ ಅಮ್ಮುಂಜೆ, ಕೃಷ್ಣಪ್ರಸಾದ್ ಭಟ್ ಕಾಟಿಬಳ್ಳ, KV ಚಿರಾಗ್ ಎಲ್ಲ ಕಲಾವಿದರಿಗೂ ಶ್ರೀ ಕ್ಷೇತ್ರದ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಇಂದಿನ ಈ ಯಕ್ಷಗಾನ ಪ್ರಸಂಗವನ್ನು ಶ್ರೀ ಮಹಾಗಣಪತಿ ದೇವರಿಗೆ ಸೇವಾರ್ಪಣೆ ಮಾಡಿದವರು ಶ್ರೀಮತಿ ಪ್ರತಿಮಾ ಮತ್ತು ಶ್ರೀ A. ವಾದಿರಾಜ್, ಸೈಟ್ ನಂಬರ್ 551 ಮೂರನೇ ಭಾಗ ಕಾಟಿಪಳ್ಳ. ಡಾಕ್ಟರ್ ರಾಮಚಂದ್ರ ಶೆಟ್ಟಿಗಾರ್ ಅವರ ಸ್ಮರಣಾರ್ಥ ಅವರ ಧರ್ಮಪತ್ನಿ ಶ್ರೀಮತಿ ನಿರ್ಮಲಾ ಶೆಟ್ಟಿಗಾರ್ ಮತ್ತು ಮಕ್ಕಳು ಮಂಗಳಪೇಟೆ ಕಾಟಿಪಳ್ಳ. ಶ್ರೀಮತಿ ಪ್ರಜ್ಞಾ ಮತ್ತು ಶರತ್ ಕುಮಾರ್ ರಾಮಮೂರ್ತಿ ನಗರ ಬೆಂಗಳೂರು. ಶ್ರೀಮತಿ ಅಶ್ವಿತಾ ಚೇತನ್ ಚೌಟ ಮತ್ತು ಶ್ರೀ ಚೇತನ್ ಚೌಟ ಕೀಲೆ ಹೌಸ್ ಕಲ್ಯಾಣಿ ಕನ್ಸ್ಟ್ರಕ್ಷನ್ ಮೂಡಡ್ಯಾರ್. ಹಾಗೆ ಶ್ರೀಮತಿ ಸಂಧ್ಯಾ ಮತ್ತು ಶ್ರೀ ವಸಂತಾಚಾರ್ಯ ಕೃಷ್ಣಾಪುರ. ಎಲ್ಲ ಸೇವಾರ್ಥಿಗಳಿಗೂ ಕ್ಷೇತ್ರದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಾಳೆ ಕೂಡ 5 ಗಂಟೆಗೆ ಸರಿಯಾಗಿ ಯಕ್ಷಗಾನ ಬಯಲಾಟ ಪ್ರಾರಂಭವಾಗುವುದು. ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾಭಿಮಾನಿಗಳು ಹಾಗೆ ನಾಳೆ 5 ಗಂಟೆಗೆ ಸರಿಯಾಗಿ ಹಿರಣ್ಯಾಕ್ಷ ವೀರವರ್ಮ ಎಂಬ ಯಕ್ಷಗಾನ ಬಯಲಾಟವನ್ನು ನಡೆಯಲಿದೆ. ಹಿಮ್ಮೇಳದಲ್ಲಿ ಸರ್ವಶ್ರೀಗಳಾದ ರವಿಚಂದ್ರ ಕನ್ನಡಿಕಟ್ಟೆ, ಪದ್ಮನಾಭ ಉಪಾಧ್ಯ, ಉಚ್ಚಿಲ ರೋಹಿತ್, ಶೈವಿನ್ ಶೆಟ್ಟಿಗಾರ್. ಮುಮ್ಮೇಳದಲ್ಲಿ ಅಂಬುಂಜೆ ಮೋಹನ್ ಕುಮಾರ್, ಶಶಿಧರ ಕನ್ಯಾಣ, ಯಶೋಧರ ಪಂಜ, ಅಕ್ಷಯ ಕುಮಾರ್ ಬಾರ್ನಾಡು, ಪ್ರಸಾದ್ ಸವಣೂರು, ರಕ್ಷಿ ಶೆಟ್ಟಿ ಪಡ್ರೆ, ವಿಶ್ವಾಸ್ ಕಾವೂರು, ಮುಖೇಶ್ ದೇವಧರ್, ಪುನೀತ್ ಬೊಳಿಯಾರು, ಅಜಿತ್ ಪುತ್ತಿಗೆ, ಭುವನ್ ರಾಜ್, ವೈಶಾಖ್ ಅಂಬುಂಜೆ, KV ಚಿರಾಗ್ ಇವರು ಭಾಗವಹಿಸಲಿದ್ದಾರೆ. ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಚೆಂದಗಾಡಿಸಿಕೊಡಬೇಕಾಗಿ ಕೇಳಿಕೊಡ್ತಾ ಇದ್ದೇವೆ. ಈಗ ನಿವಾತ ಕವಚ ಊರ್ವಶಿ ಎಂಬ ಕಥಾಭಾಗವನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಹಲೋ, ಹಲೋ.
ಅಮ್ಮುರುಹದೊಡನೆ ಶ್ರೀ ದುರ್ಗಾ ಅಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾಸುತ ವಿಘ್ನ ರಾಜರ ಬಿರಿದು ಸಂಸ್ತುತಿಸಿ ಅಂಬುನದಿಯ ಮಗೆ ಕೈ ಮುಗಿದು ಅಂಬುಜಾಸನ ಮಾಡಿಯರ ಪಾದ ಪೂಜೆಗೆ ಮೊಣ ಮಾಡುತ್ತ ವರ್ಣಿಪದಿ ಕಥಾಮೃತವ
ಸ್ವರ್ಗಾಧಿಪತಿ ಯಾರು ಅಂತ ಕೇಳಿದ್ವಿ, ಸುರಪಾಲ ಅಂತ ಕೇಳಿದ್ದೇವೆ. ಅದು ನಾವೇ ಆಗಿದ್ದೇವೆ. ಈಗ ಬಂದಂತಹ ಆಲಿಸುತ್ತೀರಾ? ಧರಣಿ ದೇವತೆಗಳೇ, ಸರ್ವರಿಗೂ ವಂದನೆಗಳು. ತುಂಬಿದಂತಹ ಸಭೆಯನ್ನು ನೋಡುವಾಗ ಮನಸ್ಸು ಪ್ರಫುಲ್ಲವಾಯಿತು, ಆನಂದದಿಂದ ತೇಲಾಡುತ್ತಲೇ ಇದೆ. ಹಾಗೆಂದು ಈ ಆನಂದದ ಹಿಂದೆ ನಮ್ಮದ್ದಾದಂತಹ ಒಮ್ಮೆ ಇತಿಹಾಸವನ್ನು, ಅಂದರೆ ನಮ್ಮ ಹಿಂದೆ ಒಮ್ಮೆ ಮೆಲುಕು ಹಾಕಿದಾಗ, ಆಹಾ, ಅಷ್ಟೊಂದು ನಾವು ಕಷ್ಟವನ್ನು ಪಡದೇ ಇರುತ್ತಿದ್ದರೆ ಇಂತಹ ಒಂದು ಸುಖ ಉಪಭೋಗವನ್ನು ನಾವು ಏರುವುದಕ್ಕೆ ಸಾಧ್ಯವೇ ಇಲ್ಲ. ವಿಶೇಷವಾದಂತಹ ಸ್ಥಾನಮಾನ, ಸ್ವರ್ಗದ ಗದ್ದುಗೆಯನ್ನೇರಿ ಪುರಂದರ ನಾಮಕನಾದಂತಹ ನಾನು ದಿವಿಜರಿಗೆಲ್ಲ ಒಡೆಯನಾಗಿದ್ದೇನೆ. ದೇವೇಂದ್ರ ಎನ್ನುವಂತಹ ಪದವಿಯನ್ನು ಹೊಂದಬೇಕು ಎನ್ನುವ ಹಾಗೆ ಭೂಲೋಕದಲ್ಲಿ ಹುಟ್ಟಿದಂತಹ ಎಲ್ಲವರೂ ಬಯಸುತ್ತಾರೆ. ಹಾಗೆಂದು ಅದನ್ನು ಹೊಂದಬೇಕಂತಾದರೆ ನಿಜವಾದ ದಾರಿ ಯಾವುದು ಎನ್ನುವುದು ಯಾರಿಗೂ ಗೊತ್ತಿಲ್ಲ. ಕೆಲವರು ದುರ್ನಡತೆ ಉಳ್ಳವರು ಕೆಟ್ಟ ಮನಸ್ಸಿನಿಂದ ಬದಲೊಂದು ದಾರಿಯನ್ನು ಕಂಡುಕೊಂಡು ಸ್ವರ್ಗವನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡಿದ್ದಿದೆ. ಆದರೆ ಅದು ಲಭ್ಯವಾಗುವುದಿಲ್ಲ. ಲಭ್ಯವಾಗಬೇಕಾದರೆ ಈ ದಾರಿ ಯಾವುದು? ಶತಮಖಗಳನ್ನು ಮಾಡಬೇಕು. ಆ ಮೂಲಕವಾಗಿ ಮೂರ್ತಿತ್ರಯರ ಮನಸ್ಸನ್ನು ಮೆಚ್ಚಿಸಿ ಹೊಂದಬೇಕಾದಂತಹ ಈ ಎತ್ತರವನ್ನು ನಾವು ಏರುವುದಕ್ಕೆ ಸಾಧ್ಯವಾಯಿತು. ಸುರರು, ಕಿನ್ನರರು, ಕಿಂಪುರುಷರು, ಉರಗರು, ಸಿದ್ಧರು, ಸಾಧ್ಯರು, ಯಕ್ಷರು, ಚಾರಣರು, ಗರುಡರು, ಗಂಧರ್ವರೇ ಮೊದಲಾದವರು ಈ ಸಭೆಯಲ್ಲಿ ಒಟ್ಟಾಗಬೇಕು ಅಂತಾದರೆ ಕಾರಣ ಅದು ಸುಧರ್ಮ ಸಭೆ ಎನ್ನುವುದಕ್ಕಾಗಿ. ದಿವಿಜಪತಿಯಾದಂತಹ ನಾನೇ ಈ ಸುಧರ್ಮ ಸಭಾಧ್ಯಕ್ಷನಾಗಿದ್ದೇನೆ. ಹಾಗೆಂದು ನಿಮಗೂ ಒಂದೊಂದು ಲೋಕಗಳಿವೆ, ಒಂದೊಂದು
ವ್ಯವಸ್ಥೆಗಳಿವೆ. ಎಲ್ಲವೂ ಎಲ್ಲ ಸಮಯದಲ್ಲಿ ನಾವು ಒಟ್ಟಾಗುವುದಕ್ಕೆ ಈ ಸುಧರ್ಮ ಸಭೆ ಎನ್ನುವುದು. ಹಾಗೆಂದು ಇಲ್ಲಿಯ ವಿಶೇಷತೆಯನ್ನು ನಾವು ಗಮನಿಸಬೇಕು ಅಂತಾದರೆ, ಕಲ್ಪನೆಯನ್ನು ಸತ್ಯವಾಗಿಸುವಂತಹ ಕಲ್ಪವೃಕ್ಷ, ನಮ್ಮ ಅಂತರಂಗದ ಕಾಮನೆಗಳನ್ನು ಈಡೇರಿಸುವಂತಹ ಕಾಮಧೇನು, ಭದ್ರಮನಸ ಎನ್ನುವಂತಹ ಗಜದಿಂದ ಹುಟ್ಟಿಕೊಂಡಂತಹ ಐರಾವತ ನನಗೆ ಏರುವುದಕ್ಕೆ ಹಿಡಿಯುವುದಕ್ಕೆ ವಜ್ರಾಯುಧ, ವಿಶೇಷವಾದಂತಹ ಹಯ ಉಚ್ಚೈಶ್ರವಸ್ಸು ವಿಹರಿಸುವುದಕ್ಕೆ ನಂದನವ. ನಮ್ಮ ಅಂತರಂಗದೊಳಗೂ ಅಥವಾ ಪ್ರಪಂಚದಲ್ಲಿ ಯಾರಿಗಾದರೂ ಚಿಂತೆಗಳಾದರೆ ಆ ಚಿಂತೆಗಳೆಲ್ಲವನ್ನು ನಿವಾರಿಸುವಂತಹ ಚಿಂತಾಮಣಿ. ಅಷ್ಟೇ ಅಲ್ಲ, ಸ್ವರ್ಗದ ಕಾರ್ಯಕಲಾಪಗಳಲ್ಲಿ ಪ್ರಧಾನವಾದುದು ರಂಭೆ ಊರ್ವಶಿಯರ ನರ್ತನ, ಜೊತೆಗೆ ಚಿತ್ರಸೇನನ ಗಾಯನ. ಇದೆಲ್ಲವನ್ನು ಹೊಂದಿದಂತಹ ನಾವು ಭಾಗ್ಯ ಸಂಪನ್ನರೇ ಹೌದು. ಆದರೆ ನಮ್ಮ ಈ ಭಾಗ್ಯ ಸಂಪನ್ನತೆಯನ್ನು ಕಂಡು ಸಹಿಸಲಾಗದೇ ಇರುವವರು ಇದ್ದಾರೆ. ಅದೊಂದು ಕೂಟವೇ ಉಂಟು ವಾಯುದೇವ, ಅದು ನಿನಗೆ ಗೊತ್ತಿರಬಹುದು. ನಮಗೆ ಲಭಿಸಿದು ಪ್ರಪಂಚದ ಏಳಿಗೆಯ ಬಗ್ಗೆ ಸದಾಕಾಲವೂ ಚಿಂತನೆಯನ್ನು ಮಾಡುವವರು ನಾವು. ಆದ್ದರಿಂದಲೇ ಅಲ್ಲವೇ ಸುಮನಸ್ಕರು ಎನ್ನುವ ಹಾಗೆ ನಮ್ಮನ್ನು ಹೊಗಳುತ್ತಾರೆ. ಹೂವಿನಂತೆ ಮೃದುವಾಗಿರುತ್ತೆ ಹಾಗೆಂದು ಯಾರಾದರೂ ಕಠೋರ ಹೃದಯ ಉಳ್ಳವರಾಗಿ ನಮ್ಮ ಆಕ್ರಮಣವನ್ನು ಮಾಡಿದ್ರು ಅಥವಾ ಸಜ್ಜನರಿಗೆ ಏನಾದರೂ ತೊಂದರೆಯಾಗಿ ಕೊಟ್ಟರು ಆಗ ನಾವು ಉಗ್ರರಾಗುತ್ತೇವೆ. ನಾನು ಆ ಕುರಿತಾಗಿಯೇ ಚಿಂತಿಸುವುದಕ್ಕೆ ಈಗ ತೊಡಗಿದ್ದು. ಗೊತ್ತೇ ಇದೆ, ನಾವು ಪಡೆದಂತಹ ನಮ್ಮ ಶಕ್ತಿಯ ಮೂಲಕವಾಗಿ ಸಂಪಾದಿಸಿದಂತಹ ಈ ಸಂಪತ್ತನ್ನು ಬಯಸುವವರು ಕುಹಕಿಗಳಾದಂತಹ ಮರ್ತ್ಯವಾಸಿಗಳು, ಆ ದಾನವರು. ನಾವಕ್ಕನ ಮಕ್ಕಳು, ನಮಗೂ ಹಕ್ಕುಂಟು, ನಮಗೂ ಕೊಡಲೇಬೇಕು ಎನ್ನುವ ಸುಮ್ಮನೆ ಮಾತುಗಳನ್ನಾಡಿ ಈ ಸ್ವರ್ಗಾಕ್ರಮಣವನ್ನು ಮಾಡುವುದು. ಬರುವ ದಾರಿಯನ್ನು ಕಂಡುಕೊಳ್ಳುತ್ತಾರೆ, ಬಂದ ಮೇಲೆ ಏನಾಗುತ್ತದೆ ಎನ್ನುವಂತಹ ಕಲ್ಪನೆಯೇ ಅವರಿಗಿಲ್ಲ. ಹಾಗಾದ್ರೆ ಏನು? ಅವರನ್ನು ನಿವಾರಿಸುವಲ್ಲಿ ನಮಗೆ ಕಷ್ಟ ಆಗುತ್ತದೆ. ಹಾಗೆಂದು ನಮಗೆ ಬೆಂಗಡೆಯಲ್ಲಿ ಸಹಕರಿಸುವವರು ಯಾರು? ಪದ್ಮನಾಭ. ಹಾಗೆ ಈಶ್ವರ ದೇವರ ಮಕ್ಕಳಾದಂತಹ ಸುಬ್ರಹ್ಮಣ್ಯನೋ ಗಣೇಶನು ಇವರೆಲ್ಲರ ಸಹಕಾರದಿಂದ ಅನಂತ ಶಯನನು ಅನವರತವು ಅನುಗ್ರಹಿಸುವುದರಿಂದಲೇ ನಮಗೆ ಸ್ವರ್ಗ ನಮ್ಮ ಕಡೆಯೇ ಉಳಿದಿದೆ. ಆದರೆ ದೇವತೆಗಳು ಈ ಕೆಟ್ಟ ಬೀಜ ಎನ್ನುವುದು ಮತ್ತೆ ಮತ್ತೆ ಬಳಕೆ ಬರ್ತದೆ, ಅದು ನಿಮಗೆಲ್ಲ ಗೊತ್ತೇ ಇದೆ. ಅಂತೆಯೇ ಈ ರಾಕ್ಷಸರ ಸಂತಾನ ಎನ್ನುವುದು ಹುಟ್ಟಿ ಬರುತ್ತಲೇ ಇರ್ತಾರೆ. ಹುಟ್ಟಿದ ಕ್ಷಣದಲ್ಲೇ ನೋಡುವುದು ಮೇಲೆ ಅಂದ್ರೆ ಸ್ವರ್ಗದ ಕಡೆಗೆ ನೋಡುವುದು. ಇನ್ನೂ ಬಂದ್ರೆ ಹೇಗೆ ಮಾಡುವುದು ಅಂತ
ಸ್ವರ್ಗಲೋಕವು ಅತ್ಯಂತ ಉಪಯುಕ್ತ ಊರು. ಹೌದು. ಅದರಲ್ಲಿ ಕಲ್ಪವೃಕ್ಷ ಮತ್ತೆ ಕಾಮಧೇನು ಇವೆಲ್ಲವೂ ಉಪಯುಕ್ತ ವಸ್ತುಗಳು. ಆ ವಸ್ತುಗಳಿಂದಾಗಿಯೇ ಅನೇಕ ಬಾರಿ ನಮ್ಮ ಸ್ವರ್ಗಕ್ಕೆ ಅನೇಕ ರಾಕ್ಷಸರು ಗಟ್ಟೆತ್ತಿ ಬಂದಿದ್ದಾರೆ. ಹೌದು ಅಂತ ಅವರೆಲ್ಲರನ್ನು ನಾವು ಸದೆಬೆಳೆದಿದ್ದೇವೆ, ಸಾಯಿಸಿದ್ದೇವೆ. ಹೌದು. ಇನ್ನು ಮುಂದಕ್ಕೆ ಯಾರಾದರೂ ಮತ್ತೆ ಆ ಪ್ರಯತ್ನ ಮಾಡಿದರೆ ಚಿಂತೆ ಪಡುವ ನಾವಿದ್ದೇವೆ. ಈಗ ಭರವಸೆ
ದಾನವರು ನಮ್ಮ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದರೆ ಅವರನ್ನು ಕೊಂದು ನಾನು ಬರುತ್ತೇನೆ. ಬಿಡು ಚಿಂತೆ. ಸಂತೋಷ. ಹಲೋ. ಸಂತೋಷವಾದದ್ದು. ಯಾಕಂದರೆ ಸ್ವರ್ಗದ ಕಲಾಪದಲ್ಲಿ ಅದೂ ಒಂದು ಪ್ರಶ್ನೆ ಪ್ರಧಾನವಾಗಿ ಕೇಳಲೇಬೇಕಾದದ್ದು. ಕೇವಲ ವೈಭವವನ್ನು ನಾವು ಉಣ್ಣುವುದಕ್ಕಾಗಿ ಇರುವುದಲ್ಲ, ಆ ವೈಭವವನ್ನು ಉಳಿಸುವುದು ಹೇಗೆ, ಅದರ ಕುರಿತಾದಂತಹ ಗುರಿತರ ಹೊಣೆಗಾರಿಕೆ ಏನು, ಇವೆಲ್ಲವನ್ನು ನಾವು ಚಿತ್ತದಲ್ಲಿಯೇ ಇರಿಸಿದೆವು ಎಂದಾದರೆ ಇಂತಹ ಪ್ರಶ್ನೆಯನ್ನು ನಾವು ಆಗಾಗ ಮುಂದು ಮಾಡಿ ನಿಮ್ಮ ಅಂತರಂಗದಲ್ಲಿ ಬಲುಹು ಎನ್ನುವುದು ಜಾಗೃತವಾಗಬೇಕು ಎನ್ನುವುದಕ್ಕಾಗಿಯೇ ಕೇಳುವುದು. ಸಮರೋತ್ಸಾಹ ನಿಮ್ಮಲ್ಲೆಷ್ಟು ಇದೆ ಎನ್ನುವುದು ನೀವು ಆಡಿದ ವಾಣಿಗಳಿಂದ ನಮಗೆ ಅರ್ಥವಾಯಿತು. ದುರುಳರ ಭಯ ನಮಗೆ ಎಳ್ಳಿನಿತೂ ಇಲ್ಲ. ಹಾಗೆಂದು ಇಲ್ಲ ಎನ್ನುವುದಕ್ಕೆ ಕಾರಣ ನಮ್ಮಲ್ಲಿರುವಂತಹ ಬಲುಹು ಒಂದೇ ಅಲ್ಲ, ನಮಗಿರುವುದು ಆ ಪದುಮನಾಭನ ಕೃಪೆ. ಸಂತೋಷವಾಯಿತು. ಇಂದಿನ ಸಭೆಯನ್ನು ವಿಸರ್ಜಿಸೋಣ, ನಿರ್ಗಮಿಸೋಣ. ಹಾಗೆ ಆಗಲಿ.
ಹಿರಣ್ಯಕಪುರವನ್ನು ಆಳುವಂತಹ ಧೀರರು ಯಾರೆಂದು ಬಲ್ಲಿರಿ? ನಿವಾತ ಕವಚಾದಿಗಳನ್ನು ಕೇಳಿದೆ. ನಾವೇ ಸರಿ. ಇವತ್ತಿನ ಆಗಮನ ನಿರೀಕ್ಷೆ ಅನೇಕ ವಿಧ ಆಲಿಸಬೇ ತಮ್ಮಂದಿರೇ, ಯಾವತ್ತಿನ ಹಾಗೆ ಸೂರ್ಯೋದಯಕ್ಕಿಂತ
ಮುಂಚಿತವಾಗಿಯೇ ಎದ್ದಂತಹ ನಾವು ನಾನಾದಿ ಕರ್ಮಗಳನ್ನು ಮುಗಿಸಿದ್ದೇವೆ. ಪ್ರಭುವಾದಂತಹ ಪರಮೇಶ್ವರನಿಗೆ ಪೂಜೆಯನ್ನು ಸಲ್ಲಿಸಿ ತೀರ್ಥವನ್ನು ಸ್ವೀಕರಿಸಿಕೊಂಡು ಹಿರಣ್ಯಕಪುರದ ಸಿಂಹವಿಷ್ಣುವನ್ನು ಏರಿಕೊಂಡ ಹಾಗಾಯಿತು. ನೀವು ನನ್ನೊಂದಿಗೆ ಇರುವುದು ನನ್ನ ಸುಕೃತ ಫಲ ಅಂತ ಭಾವಿಸ್ತೇನೆ. ನಾವು ಜೊತೆಯಾಗಿರುವ ಕಾರಣವೇ ಮೂರನೆಯವರಿಗೆ ನಮ್ಮ ಈ ಹಿರಣ್ಯಕಪುರದ ಮೇಲೆ ಕಣ್ಣೆತ್ತಿ ನೋಡುವುದಕ್ಕೂ ಧೈರ್ಯ ಬರಲಾರದು. ಅಂತಹ ಸಾಮರ್ಥ್ಯವನ್ನು ಹೊಂದಿದ ಕಾರಣವೇ ನಾವಿಂದು ಪಾತಾಳ ಲೋಕವನ್ನು ಆಳುವುದಕ್ಕೆ ಸಜ್ಜರಾಗಿದ್ದೇವೆ. ಸುಹ್ಲಾದ ಎನ್ನುವಂತಹ ನಾವು ಒಟ್ಟಿನಲ್ಲಿ ನಿವಾಸ ಕವಚರು ಎನ್ನುವಂತಹ ಹೆಸರನ್ನು ಪಡೆದಿದ್ದೇವೆ. ಕೇವಲ ಎಲ್ಲರ ಹಾಗೆ ಸಾಮಾನ್ಯ ಜೀವಿಗಳ ಹಾಗೆ ಹುಟ್ಟಿ ಬದುಕಬೇಕೆನ್ನುವಷ್ಟೇ ನಮ್ಮ ಜೀವನ ಉಳಿಯ ಕೊಡದಲ್ವಲ್ಲ. ಅದಕ್ಕಾಗಿ ನಾವು ಕೈದಂತಹ ಸಾಧನೆ ಏನು? ಕೇವಲ ಮರ ಹುಟ್ಟಿ ಮರ ಸತ್ತಂತೆ ನಮ್ಮ ಜೀವನವಾಗಬಾರದು. ಏನಾದರೂ ಸಾಧನೆಯನ್ನು ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ಕಾರುಣ್ಯದಲ್ಲೇ ಅರಣ್ಯವನ್ನು ಸೇರಿ ಶರಣ್ಯ ಭಾವದಿಂದ ಹಿರಣ್ಯಗರ್ಭನನ್ನು ಮೆಚ್ಚಿಸಿ ಅವನ ಕಾರುಣ್ಯಕ್ಕೆ ಒಳಗಾದವರು ನಾವು. ನಮ್ಮ ಭಕ್ತಿಗೆ ಒಲಿದಂತಹ ಬ್ರಹ್ಮದೇವ ಪ್ರತ್ಯಕ್ಷರಾಗಿ ಏನು ಬೇಕು ಮಕ್ಕಳೇ ಎಂಬುದಾಗಿ ಕೇಳಿಕೊಂಡಾಗ ಅಮರತ್ವವನ್ನು ದಯಪಾಲಿಸು ಎಂದು ಹಾಗೆ ಕೇಳಿಕೊಂಡೆವು. ಆದರೆ ನಿರಾಕರಿಸಿದ ಪ್ರತಿಯಾಗಿ ನೀಡಿದ್ದು ಏನು ಗೊತ್ತೇ? ಧರೆಯ ಮನುಜರಿಂದ ಮಾತ್ರ ಮರಣ. ಇದು ಎಂದಿಗಾದರೂ ಸಾಧ್ಯ ಉಂಟೆ ಅಣ್ಣ? ಯಾರು ವಿರೋಧಿಸುವರು? ಖಂಡಿತವಾಗಿಯೂ ಇಲ್ಲ. ಹೊರ ಪಡೆದ ಬಳಿಕ ನಾವು ಮಾಡಿದ ಸಾಧನೆಯನ್ನು ವಿಧಿಯಿಂದಲೇ ವರವನ್ನು ಪಡೆದಂತಹ ನಾವಾದರೂ ಕೂಡ ಸುಮ್ಮನೆ ಉಳಿಯುವುದಲ್ಲ. ನಮ್ಮ ಕೀರ್ತಿಯನ್ನು ಪ್ರಪಂಚದೆಲ್ಲೆಡೆಯೂ ಪಸರಿಸಬೇಕು ಎಂಬ ಮಹತ್ವಾಕಾಂಕ್ಷೆಯೊಂದಿಗೆ ನಮ್ಮ ಸೇನೆಯನ್ನೆಲ್ಲ ನೆರಹಿ ಭೂಲೋಕಕ್ಕೆ ದಂಡೆತ್ತಿ ಹೋದವರು ನಾವು. ಎದ್ದಿರಾಗಿ ಬಂದಂತಹ ಪಾತ್ರರನ್ನೆಲ್ಲ ಸಾಧ್ಯ ಮಾಡಿದು ಭೂಲೋಕವನ್ನು
ನಮ್ಮ ಕೈವಶ ಮಾಡಿಕೊಂಡದ್ದಾಯಿತು. ಪಾತಾಳ ಲೋಕದಲ್ಲಿ ಹೇಗೂ ನಾವೇ ಅಧಿಕಾರದಲ್ಲಿದ್ದೇವೆ. ಆದರೆ ಮುಂದಿನ ಯೋಜನೆ ಏನು ಅಂತ ಸನ್ನಿಧಾನದಿಂದ ಪಡೆ ಮತ್ತು ಅದಿತಿ ಎನ್ನುವ ಹಾಗೆ ಕಶ್ಯಪ ಬ್ರಹ್ಮರ ಮಡದಿಯರು ತಂಗಿಯ ಮಕ್ಕಳು ಮೇಲುಲೋಕದಲ್ಲಿಯೂ ಅಕ್ಕನ ಮಕ್ಕಳು ಪಾತಾಳ ಭೂಲೋಕಗಳಲ್ಲಿಯೂ ಇರುವ ಕಾರಣ ಯಾವುದರಲ್ಲಿ ಭೋಗ ವಸ್ತು ಇದೆಯೋ ಅದನ್ನು ಪಡೆಯುವಂತಹ ಅವಕಾಶದಿಂದ ನಾವು ವಂಚಿತರಾಗಿದ್ದೇವೆ. ಎಲ್ಲ ಸಾಮರ್ಥ್ಯವನ್ನು ಹೊಂದಿದ್ದರೂ ಕೂಡ ಯಾವುದು ಸಿಗಬೇಕು ಅದು ಸಿಗದೇ ಇರುವಾಗ ಮನಸ್ಸಿನಲ್ಲಿ ಚಡಪಡಿಕೆ ಪ್ರಾರಂಭವಾಗಿದೆ. ಹೇಗಾದರೂ ಮಾಡಿ ಪಡೆಯಬೇಕು, ತಂಗಿಯ ಮಕ್ಕಳನ್ನು ನಮ್ಮ ಅಂಕಿಯಲ್ಲಿರಿಸಿಕೊಳ್ಳಬೇಕು ಎನ್ನುವುದಕ್ಕಾಗಿ ವರವನ್ನು ಪಡೆದಂತಹ ನಾವು ನರರ ಹೊರತು ಅನ್ಯರಿಂದ ಬರಲ ಇಲ್ಲ. ಆದ್ದರಿಂದ ನಾವು ದೇವತೆಗಳ ಕುರಿಯಂತಾಗಿ ಆಲೋಚಿಸಬೇಕಾದ್ದೇ ಇಲ್ಲ. ಸುಲಭದಲ್ಲಿ ಸದೆ ಪಡೆಯಬಹುದು. ನಾಕನ ಮೇಲೆ ದಾಳಿಗೈಯುವ ತೀರ್ಮಾನಕ್ಕೆ ಬಂದಿದ್ದೇನೆ. ಏನು ನಿಮ್ಮ ಅನುಮಾನ ಬೇಡ. ಅವಕಾಶವನ್ನು ಕೊಟ್ಟೆ ಅಂತಾದರೆ ನೇರವಾಗಿ ನಾಲ್ಕು ಸೇರಿಕೊಳ್ಳುತ್ತೇನೆ. ಆ ದಿವೌಕಸನ ಮಧ್ಯದಲ್ಲಿ ದಿವಿಜಾಧಿಪರಂತೆ ಮೆರೆಯುತ್ತಿರುವಂತಹ ಆ ದಿವಿಜೇಂದ್ರನ ಸ್ವತ್ತಗಿಸಿ ಸುರಪತ್ತುಗೆ ನಿನ್ನ ಪಾದ ಮೂಲಕ ಒಪ್ಪಿಸ್ತೇನೆ. ಒಂದು ಅವಕಾಶವನ್ನು ಅಲ್ಲಿಗೆ ದಾಳಿಯನ್ನು ಮಾಡಿದವರು ಒಂದೊಮ್ಮೆಗೆ ದೇವಲೋಕ ನಮ್ಮವರ ಕೈವಶವಾದರೂ ಕೂಡ ಶಾಶ್ವತವಾಗಿ ಉಳಿಸಿಕೊಳ್ಳುವಂತಹ ಯೋಗ ಭಾಗ್ಯ ನಮ್ಮ ಪಾಲಿಗೆ ಸಿಗಲೇ ಇಲ್ಲ. ಕಾರಣ ಆ ಕಪಟಿಗಳು ದೇವತೆಗಳು ಅವರನ್ನು ಸದೆ ಪಡೆಯುವುದು ಅತಿ ಶೀಘ್ರವಾಗಿ ಅವಶ್ಯಕವಾಗಿದೆ. ನಿಮ್ಮೊಂದಿಗೆ ನಾವಿದ್ದೇವೆ.
ದ್ರೋಹಿಗಳಾಗಿದ್ದೀರಿ. ನಾಕ ನಮ್ಮ ಕೈವಶವಾಯಿತು ಎಂದೇ ಅರ್ಥ. ಬೆಳೆಯುತ್ತಿರುವಂತಹ ಮರವೊಂದನ್ನು ಬಳ್ಳಿಗಳು ಆಕ್ರಮಿಸಿಕೊಂಡು ಮರವನ್ನೇ ನಾಶ ಮಾಡುವ ಹಾಗೆ ನಾವು ದೇವತೆಗಳನ್ನು ಸದೆಬಡಿಯಬೇಕು. ಯಾರೋಣ ಚರರ ನೋಡಿ ಭಯಭೀತರಾಗಿ ಓಡಾಡುತ್ತಾ ಬಂದು ಹಿರಣ್ಯಕಪುರ ನಿವಾಸಿಗಳಾದಂತಹ ನಿವಾತ ಕವಚನೆನ್ನುವಂತಹ ರಕ್ಕಸರ ಗುಂಪು ನಮ್ಮ ಸ್ವರ್ಗಕ್ಕೆ ಲಗ್ಗೆ ಇಟ್ಟಿದೆಯಂತೆ. ಆಡುವುದಕ್ಕೆ ಸಮಯ ಇದೆಲ್ಲ.
ಕಾರಣವಿಲ್ಲದೆ ನಮ್ಮ ಸ್ವರ್ಗಲೋಕಕ್ಕೆ ದಾಳಿ ಮಾಡಿದ್ದೀಯ. ಬಂದ ದಾರಿಯಲ್ಲಿ ಹಿಂದೆ ಹೋದರೆ ಲೇಸು, ಇಲ್ಲದಿದ್ರೆ ಶಿರವೇ. ಒಳ್ಳೆಯ ಮಾತಿನಲ್ಲಿ ಹೇಳುತ್ತಾ ಇದ್ದೇನೆ. ಬಂದ ಹಾಗೆ ಹಿಂದೆ ಹೋದರೆ ಸರಿ, ಇಲ್ಲ ಹೋದ್ರೆ ಇನ್ನ ಶಿರಾಗಿತ್ತು. ನಿಮಗೊಂದು ಅಹಂಕಾರವಿದೆ. ಯಾರೇ ಬಂದರೂ ಕೂಡ ಹರಿನಾರಾಯಣ ರಕ್ಷಿಸ್ತಾನೆ ಎನ್ನುವ ಹಾಗೆ ಯಾರಿಗೂ ಹೆದರುವವರು ನಾವಲ್ಲ. ಅಜನವರ ಬಲ ನಮಗಿದೆ. ಪೀಠ ಬಿಟ್ಟು ಕೊಡ್ತೀಯ, ಬಿಟ್ಟು ನಿಂತೀಯ? ನಿನ್ನನ್ನು ಸ್ವರ್ಗದಲ್ಲಿಯೇ ಇರಿಸಬೇಕು. ನಾವು ನಮ್ಮಲ್ಲೇ ಇರುವುದು, ಎಲ್ಲೆಲ್ಲಿ ಓಡಿ ಹೋಗುವವರಲ್ಲ. ಆದ ಕಾರಣವೇ ನಾನು ಸ್ವರ್ಗ ಪ್ರವೇಶ ಮಾಡಿದ್ದೇನೆ. ನೀನು ಅಮೃತವನ್ನು ಕುಡಿದೆ, ನಾನು ಜರಾಮರಣ ವರ್ಜಿತನಾಗಿದ್ದೇನೆ ಎನ್ನುವ ಹಾಗೆ ಬಿಗಬೇಕು.
ಸಾಧನೆ ಅದು. ನೀನು ಸಾಯದೇ ಇರಬಹುದು, ಹಾಗೆಂದು ನಮ್ಮಿಂದ ದಂಡನೆಗೆ ಆಗಬಾರದೆಂದೇನೂ ಇಲ್ಲ. ದೂರದಲ್ಲಿ ಸೋಲಿಸಿ ನಾಕವನ್ನು ವಶಪಡಿಸಿಕೊಂಡು ನಿನಗೆ ಮದ್ದರೆಯುವುದಕ್ಕಾಗಿ ಬಂದಿದ್ದೇನೆ, ಸಿದ್ಧನಾಗು. ಮುಚ್ಚಬಾಯಿ. ನಿಮ್ಮಂತವರ ಹುಟ್ಟುಗುಣವೇ ಹಾಗೆ. ಸ್ವರ್ಗವನ್ನು ಏರುವುದು, ನಮ್ಮ ಬಗ್ಗೆ ಮಾತನಾಡುವುದು. ನಾವು ಸಾಯುವುದೇ ಇಲ್ಲ, ಹಾಗೆಂದು ನೀನು ಬೇಗ ಸಾಯಲಿಕ್ಕಿಲ್ಲ. ಒಂದಲ್ಲ ಒಂದು ದಿವಸ ಸಾಯಬೇಕು ಎನ್ನುವ ಕಾರಣದಿಂದಲೇ ಸ್ವರ್ಗವಾಸಿಯಾಗುವುದು ನೀವು. ಸ್ವರ್ಗಾಕ್ರಮಣವನ್ನು ಹೊಂದಿದ ಕೂಡಲೇ ಪರಮ ಸಾಹಸಿಗಳು ರಕ್ಕಸರು ಎಂದಾಗುವುದಿಲ್ಲವೋ? ಅದು ನಿಮ್ಮ ಜೀವಿತದಲ್ಲಿ ಒಂದು ಮಾರ್ಗ. ಯಾಕೆ? ಸಾಯುವುದಕ್ಕಾಗಿ. ಆದ್ದರಿಂದ ಒಂದನನ್ನ ಹೊಡೆತ, ಇಲ್ಲದಿದ್ರೆ ಇಲ್ಲಿಂದ ಓಡುವ. ಎಲ್ಲಿಗೆ ಓಡುವುದವ? ಓಡಿ ಓಡಿ ಅಭ್ಯಾಸ ಆಗಿದೆ ಅವನಿಗೆ. ಮಾಡು ಯುದ್ಧ. ಒಬ್ಬೊಬ್ಬರಾಗಿ ಬನ್ನಿ ನೋಡೋಣ. ಆಕ್ರಮಿಸುವುದು ಬೇಡ. ಒಬ್ಬರಾಗಿ ಬಂದ್ರು ಅಷ್ಟೇ, ಎಲ್ಲರೂ ಜೊತೆಯಾಗಿ ಬಂದ್ರು ಅಷ್ಟೇ. ಇವನದ್ದು ಓಡುವುದೇ ಅಭ್ಯಾಸ. ಇದು ಕೂಟಕ್ಕೆ ಯಾಕೆ ಇಲ್ಲಿ? ಇದು ನಿನ್ನದಲ್ಲ. ನನ್ನದು ಮತ್ತೆ ಇನ್ನು ನಮ್ಮತ್ತಿದು. ಏನು? ನಿಮಗೆ ಒಳ್ಳೆಯದಾಗುವುದಿಲ್ಲ. ನೀವು ಬೇಡ, ಆಗುವುದು ಬೇಡ. ಹಾಳಾಗಿ ಹೋಗ್ತೀರಿ ನೀವು. ನಿನ್ನಿಂದಾಗಿ ನಾವು ಒಳ್ಳೆದಾಗಬೇಕು ಅಂತ ಏನೂ ಇಲ್ಲ. ಸ್ವಾತಂತ್ರ್ಯ ನೀನು ಒಳ್ಳೆಯದು ಬಿಟ್ಟು ನಡೀತೀಯಾ ಎತ್ತಿ ಸಾಹಸಕ್ಕೆ ಒಂದು ಬೆಲೆ ಸಿಕ್ಕಿದೆ. ಸಾಧನೆ ಅಂದರೆ ಇದು ಸ್ವರ್ಗ ಪ್ರಾಪ್ತಿ. ಎಲ್ಲರಿಗೂ ದಕ್ಕುವುದಿಲ್ಲ, ಒಲಿಯುವುದಿಲ್ಲ. ಯಾವನು ಆತ್ಮವಿಶ್ವಾಸದಿಂದ ಇರುತ್ತಾನೆಯೋ, ಆಶಾಭಾವವನ್ನು ಹೊಂದುತ್ತಾನೆಯೋ ಅಂಥವನಿಗೆ ಮಾತ್ರ ಸ್ವರ್ಗ ಲಭಿಸುತ್ತದೆ. ನಾವು ಅದರಲ್ಲಿ ಪ್ರವೀಣರೇ ಸರಿ. ಹಾಗೆಂದು ನಮಗೆ ನಮ್ಮೂರೇ ಚಂದ. ಹಾಗೆಂದು
ಇಲ್ಲಿದ್ದದನ್ನು ಹೊತ್ತೊಯ್ಯಲೇಬೇಕು. ಇನ್ನೊಮ್ಮೆ ಸುರಪ್ಪ ಇಲ್ಲಿಗೆ ಬಂದ್ರೆ ಅವನಿಗೆ ಏನೂ ಸಿಗಕೂಡದು. ಯಾವುದನ್ನು ಉಳಿಬಾರ್ದು. ಇರುವಂತಹ ಸುವಸ್ತುಗಳೆಲ್ಲವನ್ನು ಶೇಖರಿಸಿಕೊಳ್ಳಿ. ಹೊತ್ತು ನಮ್ಮ ಹಿರಣ್ಯ ಕಪುರವನ್ನು ಸೇರಿಕೊಳ್ಳುವ. ಅವನ ಕರ ತರುವೆನೆನ್ನುವುದ ಮಾತಲಿಯೇ ಕರೆದು ಕಳುಹಿಯೇ ಎತ್ತರದ ಪೀಠದಲ್ಲಿ ಲೋಕಪಾಲಕನ ವ್ಯವಸ್ಥೆಯನ್ನು ಮಾಡಬೇಕಾದಂತಹ ನನ್ನಂತವರಿಗೆ ಇಂತಹ ಅನುಭವಗಳೇನು ಹೊಸತಲ್ಲ. ಅವರ ಅಟ್ಟಹಾಸ ಇದನ್ನು ಕೇಳಿ ನಾವು ಓಡಿದಷ್ಟು ನಾವು ಹೋದದ್ದು. ಅದನ್ನು ಮರಳಿ ಪ್ರಯತ್ನಿಸುವ ಬಗೆಯಾಗಿ ನಾವು ಚಿಂತಿಸುವುದಕ್ಕೆ ಮೂರು ಮೂರ್ತಿಗಳ ಒಂದರಿಂದ ಒದಗಿದಂತಹ ಈ ಸಂಭವವನ್ನು ಮತ್ತೆ ಪಾಲಿಸುವ ಬಗೆ ಹೇಗೆ ಎನ್ನುವುದೇ ವಿಷಯ. ಅನುಗ್ರಹಿಸಿದ ಅದನ್ನು ನಾವು ಗಮನ ಹೊಂದಬೇಕಾದರೆ ಕಾರ್ಯಗಳನ್ನು ಚಿಂತಿಸಿದರು ಎಂಬಂತೆ ನಮ್ಮ ವಿಸರ್ಜನೆಯಲ್ಲಿ ವಿಸರ್ಜನೆಗಳಲ್ಲಿ ಒಂದು ಬರಬೇಕೆಂಬ ಪ್ರಸಾದವನ್ನು ಮಾಡಿ ನಮ್ಮನ್ನು ಅನೇಕ ನಿವಾರಿಸಬಲ್ಲ ಎನ್ನುವಂತಹ ವಿಶ್ವಾಸವು. ಯಾಕಂದ್ರೆ ಇಂದ್ರಕೀಲಕದಲ್ಲಿ ಪ್ರತ್ಯಕ್ಷವಾಗಿ ಅವನ ಸಾಹಸವನ್ನು ನಾನು ಕಂಡುಬಲ್ಲ. ಮಾತಲಿಯೇ ಅವನೊಮ್ಮೆ ಸ್ವರ್ಗಕ್ಕೆ ಬರ ಹೇಳು.
ಅಚ್ಯುತ, ಧರ್ಮಕ್ಕೆ ಪ್ರಭು ಯಾರು ಅಂತ ಕೇಳಿದ್ರೆ ಅದನ್ನೇ ಅಚ್ಯುತ. ಯಾರು ಧರ್ಮವನ್ನು ಆಚರಿಸ್ತಾರೆ ಅಂತವರನ್ನು ಆ ಧರ್ಮವೇ ರಕ್ಷಿಸುತ್ತದೆ. ಮಾತ್ರವಲ್ಲ, ಧರ್ಮಕ್ಕೆ ಪ್ರಭುವಾದಂತಹ ಅಚ್ಯುತ ರಕ್ಷಿಸುತ್ತಾನೆ ಅನ್ನುವುದಕ್ಕೆ ಪಾಂಡವರಾದ ನಮ್ಮ ಜೀವನವೇ ಸಾಕ್ಷಿಯಾಗಿದೆ. ನಾವು ಅಚ್ಯುತ ಅಂತ ಭಾವಿಸಿ ಗುರುತಿಸಿಕೊಂಡಿರುವುದು ಪರಮಾತ್ಮನಾದಂತಹ ಶ್ರೀಕೃಷ್ಣ. ಅವನದನ್ನೇ ಹೊರಡಿದ್ರೆ ಪಾಂಡವರಾದಂತಹ ಯಾವ ಸತ್ಯಪರಂಪರೆಗಳನ್ನ ಮೀರಿ ಈ ಹೊತ್ತಿಗೂ ಶಿವನಿಂದ ಜೀವನವನ್ನು ಮಾಡುತ್ತಿದ್ದರು. ಅಲ್ಲದೆ ಹೋದರೆ ನಮ್ಮ ರಾಜಾದಿಗಳಾದಂತಹ ಕವನವಾದಿಗಳು ನಮ್ಮ ನಾಶಕ್ಕೆ ಬೇಕಾಗಿ ಮಾಡಿದ ಪ್ರಯತ್ನ ಹೊತ್ತವರು ಎರಡು. ಬಾಯಿಯಿಂದ ಇಲ್ಲಿಯವರೆಗೆ ಅನೇಕ ವಿಧವಾದಂತಹ ಅದನ್ನೆಲ್ಲ ದೇವರ ಗ್ರಹಣಕ್ಕೆ ಕಪಟವನ್ನು ಮಾಡಿ ಅದರಲ್ಲಿ ಹಾಗೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮಾಡಬೇಕಾದಂತಹ ಅನಿವಾರ್ಯ ಕ್ರಮಕ್ಕೆ ವನವಾಸ ದೀಕ್ಷೆಯಲ್ಲಿ ಹಾಗೆಂದು ಎಲ್ಲರೂ ಕೂಡ ನಮ್ಮಲ್ಲಿರುವಂತಹ ಶಸ್ತ್ರಾಸ್ತ್ರಗಳನ್ನು ಈ ಪೃಥ್ವಿಯನ್ನು ಮಾಡುವುದು ವೇದವ್ಯಾಸರ ಅಪ್ಪಣೆಯೋ ನಮ್ಮ ಹಿರಿಯರ ತೋಳಲು ಅದರ ಪ್ರಕಾರವಾಗಿ ಪರಮೇಶ್ವರನನ್ನೇ ವಂದಿಸಿ ವಿಶೇಷವಾದಂತಹ ಶರಣಾಗತಿಗೆ ಎಂಬ ಕಾರಣಕ್ಕೆ ಪರಮೇಶ್ವರನೇ ಆದಿತ್ಯನಾಗಿ ಬಂದ ನಿರಾತದಲ್ಲಿ ನಾಡಾಚಾರಿಯಾಗಿ ಹೋರಾಟ ಮಾಡಿದೆ. ಬೇರೆ ಪಶುಪತಿಯಾದಂತಹ ಪರಮೇಶ್ವರ ಮುನಿಗಳಿಗೆ ಆಶೀರ್ವಾದವನ್ನು ಕೊಟ್ಟ. ಪಾರ್ವತಿಗೆ ಅಗ್ನಿರಾಸ್ತ್ರವನ್ನು ಕೊಟ್ಟರು. ಅವರ ವಿಗ್ರಹವನ್ನು ಮಾಡಿದ್ದಾರೆ. ನಮ್ಮ ಅಯ್ಯನಾದಂತಹ ಮೂರು ಲೋಕದ ಮನೆಯ ದೇವೇಂದ್ರನಾಯಕರು ನಮ್ಮನ್ನು ಹರಸಿದ್ದು ಮಾತ್ರ ಅಲ್ಲ, ನೀನು ಸಶರೀರವಾಗಿ ಪ್ರಕೃತಿ ಬಲವಾಗಿರುವುದರಲ್ಲಿ ಹಾಗೆ. ಆದರೆ ಅವರಾಡಿದ ಮಾತು ಇಷ್ಟು ಬೇಗ ಸತ್ಯವಾಗುತ್ತದೆ ಎಂಬ ಹಾಗೆ ನಾನು ಗ್ರಹಿಸಲಿಲ್ಲ. ದೇವತಾರಣಿಯಾದಂತಹ ಮಾತಲ್ಲಿಯೇ ಸಮೇತವಾಗಿ ಬಂದು ಸ್ವರ್ಗರಾಜನ ಅನುಮತಿಯ ಅರಮನೆಯಾಗಿದೆ ಎಂಬ ಹಾಗೆ ಹೇಳಿದರು. ಅಶರೀರವಾಗಿ ಸುತ್ತ ಹೋಗುವಂತಹ ಸೌಭಾಗ್ಯವನ್ನು ಸಿಕ್ಕಿದೆ. ಅದನ್ನು ನಿರ್ವಹಣೆಗೂ ಹೇಳಿ ಹಾಗಾಗಿ ದೇವರು ಸಂತ ಮಧ್ಯಪ್ರವೇಶಿಸಿದಂತಹ ದೇವರ ಕೃಪೆಯಲ್ಲಿ ಸ್ವರ್ಗದ ತರಣಿತು. ಮಂದಿರವ ಬಂದನೋಳು ವೇಗದಲ್ಲಿ ಮಗಳ ವಿರೋಧವಿರುವುದ ಸುತನ ಪದವನ್ನು ಕಂಡುದು ಮನದ ಬಗೆಯು ಸುತನ ಪದವ ಕಂಡುದು ಮನದ
ಮತ್ತೊಬ್ಬನಿಂದ ಆಗುತ್ತಾನೆ ಎಂದಾದ್ರೆ ಆ ಪೀಠವನ್ನು ಏರುವ ಅರ್ಹತೆಯನ್ನು ಅವನೂ ಹೊಂದಿದ್ದಾನೆ ಎಂದರ್ಥ. ಆ ಕಾರಣದಿಂದಲೇ ನಾನು ಹಾಗೆಂದು ನೀನು ಅನ್ಯನಲ್ಲ, ನನ್ನ ಮಗನೇ ಆಯಿತು. ನನ್ನಂಶ ಸಂಭೂತನಾಗಿ ಲೋಕದ ಬೆಳಕನ್ನು ಕಂಡು ನಾವು ಯಾವ ಧರ್ಮ ಕಾರ್ಯವನ್ನು ಮಾಡುತ್ತೀವೆಯೋ ಅದೇ ಧರ್ಮ ಕಾರ್ಯಗಳಿಗೆ ಅನುಗುಣವಾಗಿ ನೀನು ಬದುಕನ್ನು ಸವೆಸುತ್ತಾ ಇರುವವನು ಭೂಲೋಕದಲ್ಲಿ. ಅಂತಿರುವಾಗ ನಾನು ಏರಿದರೇನು ನೀನು ಏರಿದರೇನು ಹಾಗೆಂದು ಏರುವುದಕ್ಕೆ ನಿನಗೆ ಮನಸ್ಸಿಲ್ಲ ಅಂತ ಆದ್ರೆ ನಾವು ಹೀಗೆ ಮಾಡೋಣ. ನಾನೂ ನಿಲ್ಲಕೂಡದು, ಬಂದಂತಹ ನೀನೂ ನಿಲ್ಲಕೂಡದು. ಆದ್ದರಿಂದ ನಮ್ಮ ಈ ಆಸನವನ್ನು ಅರ್ಧವಾಗಿ ಹಂಚಿಕೊಳ್ಳೋಣ. ಬಾ. ಅಪ್ಪಯ್ಯ, ಅಲಭ್ಯವಾದಂತಹ ಲಾಭ ಇದು ನಮಗೆ ಯೋಗ ಅಂತ ನಾವು ಭಾವಿಸ್ತೇನೆ. ಏನಿದ್ರೂ ಕೂಡ ಇದೆಲ್ಲವೂ ಸಿಗಬೇಕು ಅಂತಾದ್ರೆ ಶ್ರೀಕೃಷ್ಣನ ಅನುಗ್ರಹ, ಪರಮೇಶ್ವರನ ಕೃಪಾ ಕಟಾಕ್ಷ, ನಮ್ಮ ಅಯ್ಯನಾದಂತಹ ನಿಮ್ಮ ಕರುಣೆ ಇಲ್ಲದೆ ಮತ್ತೇನೂ ಅಲ್ಲ. ನಿಮ್ಮ ಮಾತಿಗೆ ಇಲ್ಲ ಅಂತ ಹೇಳುವುದಿಲ್ಲ. ಈಗ ನನಗೆ ಪರಮಾನಂದವಾಯಿತು. ಕೇವಲ ಆಸನದಲ್ಲಿ ನಿನ್ನನ್ನು ಪೂರಿಸುವುದಲ್ಲ, ಸ್ವರ್ಗದ ಎತ್ತರಕ್ಕೆ ಅನುಗುಣವಾಗಿ, ಸ್ವರ್ಗದ ಗೌರವಕ್ಕೆ ಅನುಗುಣವಾಗಿ ಇದೋ ವಿಶೇಷವಾದಂತಹ ಕಿರೀಟವನ್ನು ನಿನಗೆ ತೊಡಿಸಿದ್ದೇನೆ. ಇಂದ್ರನಿಂದಲೇ ಲಭ್ಯವಾದಂತಹ ಈ ಕಿರೀಟವನ್ನು ನೀನು ಕೊಟ್ಟಿದ್ದರಿಂದಲೇ ಮುಂದೆ ಲೋಕದಲ್ಲಿ ಕಿರೀಟಿ ಎನ್ನುವ ಹಾಗೆ ನೀನು ಪ್ರಸಿದ್ಧಿಯನ್ನು ಹೊಂದಬೇಕು ಮಗನೇ. ಧನ್ಯೋಸ್ಮಿ. ಏನು ಬಲುಗುಣ ತಪಸಿನಲ್ಲಿ ನೀನು ಬಲುಬಳಲಿರುವೆ ನುಡಿಯದ ಏನು ಕಾರಣ ಮಾಡಿದನು ಮಾನವ್ಯಾಗೆ ನಮಗೆ ಸಂತೋಷವಾಗಿ, ಆದ್ದರಿಂದಲೇ ಆತಿಥ್ಯವನ್ನು ಸ್ವೀಕರಿಸಿದಂತಹ ನೀನು ಸಂತೋಷಗೊಂಡಿದ್ದಿ ಎನ್ನುವ ಹಾಗೆ ನಿನ್ನ ಮುಖಾವಲೋಕನ ಮಾಡಿದರೆ ಏನು ಬಲುಗುಣ. ನಿನ್ನ ಮುಖದಲ್ಲಿ ಚಿಂತೆಯ ರೇಖೆಗಳು ಕಾಣುತ್ತಾ ಇದೆ. ಅನುಮಾನ ಪಡಬೇಡ, ಕೇಳಯ್ಯ. ಕಾರಣವಿದೆ ಅಪ್ಪಯ್ಯ. ಎನ್ನನು ಕೈ ಮುಗಿದಂತ ಎನ್ನಯ ಜನಗದ ಸಭೆಗೆ ಸುರ ಸಭೆಗೆ ಸಲ್ಲ ಮುನಿ ಬಲವುದು ಎನ್ನುತ್ತ ಅಣ್ಣನುತ್ತ ನಾರದ ಮುನಿ ಬಲವುದು ರಾಜ ಎನ್ನ ಒಪ್ಪನ ಸುರರ ಸಭೆಯರಿ ಕಣಗಾವಳಿದ್ದವು ಕೈ ಮುಗಿದು ಅರ್ಜುನ, ನೀವೇರಿದಂತಹ ಆಸನದಲ್ಲಿ ಅರ್ಧಭಾಗ್ಯವನ್ನು ನಮಗೆ ಕೊಟ್ಟಿರಿ. ಸ್ವರ್ಗಪೀಠದ ಅರ್ಧಾಸನವನ್ನು ಹಂಚಿಕೊಂಡಂತಹ ಭಾಗ್ಯ ನಮಗಾಯಿತು. ನನ್ನ ತಲೆಗೆ ಕಿರೀಟವನ್ನಿಟ್ಟು ಕಿರೀಟಿ ಎಂಬಂತಹ ಅನ್ವರ್ಥನಾಮವು ನಮಗೆ ಬರುವ ಹಾಗೆ ಮಾಡಿದೆ. ಆದರೂ ನನ್ನ ಮನಸ್ಸಿನಲ್ಲಿ ಒಂದು ಬೇಸರ. ಏನೋ ಆ ಪೀಠದಲ್ಲಿ ಕೊರತೆ ಆಯಿತು. ಇಲ್ಲ, ಆ ಪೀಠದಲ್ಲಿ ಕುಳಿತಂತಹ ನಾನು ಸ್ವರ್ಗಲೋಕದ ಸುಧರ್ಮ ಸಭೆಯನ್ನು ವೀಕ್ಷಿಸಿದೆ. ನಾವು ಕೇಳಿದಂತಹ ಸತ್ಯ ಏನು? ಭೂಲೋಕದಲ್ಲಿ ಯಾರು ಧರ್ಮಕರ್ಮವನ್ನು ಮಾಡ್ತಾರೋ, ಯಾರು ಸತ್ಯಸಂಧರಾಗಿ ಇರ್ತಾರೋ, ಅವರ ಅಡಿದ ಮೇಲೆ ಅವರು ಆರ್ಜನೆ ಮಾಡಿದ ಪುಣ್ಯದ ಬಲದಿಂದ ಸ್ವರ್ಗದ ಸಭೆಯಲ್ಲಿ ಮಂಡಿತರಾಗ್ತಾರೆ ಅಂತ ನಾನು ಕೇಳಿದೆ. ಸುಧರ್ಮ ಸಭೆಯನ್ನು ನಾನು ವೀಕ್ಷಿಸಿದೆ. ಯಕ್ಷ, ಕಿನ್ನರ, ಕಿಂಪುರುಷ, ಮನುಮನಿಗಳು ಎಲ್ಲರೂ ಕೂಡ ಇಲ್ಲಿ ನೆರೆದಿದ್ದಾರೆ. ಹಾಗಿದ್ರೆ ಪುಣ್ಯಾತ್ಮರು ಕೂಡ, ಮರ್ತ್ಯದಲ್ಲಿದ್ದವರು ಕೂಡ ತನ್ನ ಪುಣ್ಯದ ಫಲದಿಂದ ಈ ಸುಧರ್ಮ ಸಭೆಯಲ್ಲಿ ಒಂದೊಂದು ಆಸನವನ್ನು ಪಡೆದಿದ್ದಾರೆ. ಪರದೇಶಕ್ಕೆ ನಾವು ಹೋಗುವಾಗ ಅಲ್ಲಿ ನಮಗೆ ನೆನಪಾಗುವುದು ಏನು? ನಮ್ಮ ಊರಿನವರು ಯಾರಾದರೂ ಇದ್ದಾರಾ ಅನ್ನುವಂತ ಒಂದು ನೆನಪಾಗುತ್ತದೆ. ಹುಡುಕುವುದಕ್ಕೆ ನಾವು ಪ್ರಾರಂಭ ಮಾಡ್ತೇವೆ. ನಾನು ಕೂಡ ಇಲ್ಲಿ ಹುಡುಕುವುದೇ, ನನ್ನವರು ಯಾರಾದರೂ ಇದ್ದಾರಾ? ಅದರಲ್ಲಿ ನನ್ನ ಅಯ್ಯರಾದಂತಹ ಪಾಂಡು ಚಕ್ರವರ್ತಿ, ಅವರನ್ನು ನಾನು ಈ ಸುಧರ್ಮ ಸಭೆಯಲ್ಲಿ ಕಾಣುವುದಿಲ್ಲ.
ಇಂದ್ರಪ್ರಸ್ಥದಲ್ಲಿ ನಾವಿರುವಂತಹ ಸಂದರ್ಭದಲ್ಲಿ ಓಹೋ ನಾರದ ಮಹರ್ಷಿಗಳು ಬಂದವರು ಒಂದು ಮಾತು ಹೇಳಿದರು. ಇಂದ್ರಪ್ರಸ್ಥದಲ್ಲಿ ನೀವು ಸುಖದಲ್ಲಿ ಇದ್ದೀರಿ ಮಕ್ಕಳೇ, ಆದ್ರೆ ನಿಮ್ಮಪ್ಪನಾದಂತಹ ಪಾಂಡು ಚಕ್ರವರ್ತಿಗೆ ಸ್ವರ್ಗದಲ್ಲಿ ಸ್ವಸ್ಥಾನ ಸಿಗಲಿಲ್ಲ. ಹಾಗಿದ್ರೆ ಅದಕ್ಕೆ ನಾವೇನು ಮಾಡಬೇಕು ಅಂತ ಕೇಳಿದಾಗ ರಾಜಸೂಯಾಧ್ವರವನ್ನು ಮಾಡಿ ಆ ಪುಣ್ಯದ ಬರದಿಂದ ಪಾಂಡು ಸ್ವರ್ಗವಾಸಿಯಾಗುತ್ತಾನೆ ಎಂಬ ಹಾಗೆ ಹೇಳಿದಾಗ ಪಾಂಡವರಾದಂತಹ ನಾವು ರಾಜಸೂಯಾಧ್ವರವನ್ನು ಮಾಡಿದೆವು. ನಮ್ಮ ಎಣಿಕೆ ಇದ್ದದ್ದು ಈ ಯಾಗದ ಫಲದಿಂದ ನಮ್ಮಪ್ಪಯ್ಯ ಸ್ವರ್ಗದಲ್ಲಿ ಸ್ಥಾನವನ್ನು ಪಡೆದಿದ್ದಾನೆ ಅಂತ. ಆದ್ರೆ ಯಾಗ ಪೂರ್ತಿಯಾಯಿತು, ಅದು ಸಾಫಲ್ಯವನ್ನು ಕಾಣಲಿಲ್ಲ ಅನ್ನುವುದು ಈಗ ಅರ್ಥವಾಗುತ್ತಾ ಇದೆ. ಒಂದು ವೇಳೆ ಸಾಫಲ್ಯವನ್ನು ಹೊಂದಿದೆ ಹೌದು ಅಂತಾದ್ರೆ ಪಾಂಡು ಚಕ್ರವರ್ತಿಗೆ ಸ್ವರ್ಗದಲ್ಲಿ ಸರಿಯಾದ ಸ್ಥಾನ ಬೇಕಿತ್ತಲ್ಲ. ಎಲ್ಲಿ ನೋಡಿದ್ರು ನಮ್ಮಪ್ಪಯ್ಯ ಕಾಣುವುದಿಲ್ಲ. ಯಾಕೆ ಹೀಗಾಯಿತು? ನಮ್ಮ ಯಾಗ ವ್ಯರ್ಥವಾಯಿತೆ ಅಪ್ಪಯ್ಯ. ಒಮ್ಮೆ ಸುಮ್ಮನಿರು ನೀನು. ಇನ್ನೂ ಮಕ್ಕಳಾಟಿಕೆಯ ಮಾತುಗಳನ್ನೇ ಆಡಿ. ಯಾಕೋ ಸ್ವರ್ಗವಾಸಿಗಳಾದಂತಹ ಇಂದ್ರನ ಕುರಿತಾಗಿ ನೀನೇನು ಅವಿಶ್ವಾಸವನ್ನು ಹೊಂದಿದ ಹಾಗೆ ಆಡುತ್ತೀವಿ. ನಿಮ್ಮಲ್ಲಿ ಅವಿಶ್ವಾಸ ಅಲ್ಲ, ನಮ್ಮ ಕರ್ಮ ಸರಿಯಾಗ್ಲಿಲ್ವ? ಆಗದೇ ಇರುವುದಕ್ಕೆ ಸಾಧ್ಯವೇ ಇಲ್ಲ, ಎಲ್ಲವೂ ಆಗಿಯೇ ಹೋಗಿದೆ. ಹಾಗಿದ್ರೆ ಪಾಂಡು ಚಕ್ರವರ್ತಿಗೆ ಯಾಕೆ ಸ್ಥಾನ ಸಿಗಲಿಲ್ಲ? ಎಲ್ಲವರಿಗೂ ಒಂದೊಂದು ಸ್ಥಾನ, ಒಂದೊಂದು ಮಾನ, ಒಂದೊಂದು ಗೌರವ ಎನ್ನುವುದು ಸ್ವರ್ಗದಲ್ಲಿ ಇದ್ದಾರೆ. ಸುರರೋ ಕಿನ್ನರರೋ ಕಿಂಪುರುಷರೋ ಒಂದೊಂದು ಸ್ಥಾನವನ್ನು ಹೊಂದಿದ್ರೆ ಅದೋ ಅಲ್ಲಿ ನೋಡು, ಪುಣ್ಯ ಸಂಚಯವನ್ನು ಮಾಡಿದವರ ವರ್ಗದಲ್ಲಿ ಪ್ರಥಮದಲ್ಲಿಯೇ ನಿನ್ನಪ್ಪಯ್ಯ ಇದ್ದಾನೆ ನೋಡು, ಪಾಂಡು ಚಕ್ರವರ್ತಿ. ಇಂತಹ ಈ ಸಮೃದ್ಧಿಯನ್ನು, ಈ ಸಂಭ್ರಮವನ್ನು ಕಂಡು ಅವನೂ ಸಂತೋಷ ಪಡುತ್ತಾ ಇದ್ದಾನೆ. ಅಪ್ಪಯ್ಯ ನೋಡಿದೆಯಾ? ಹೌದು, ನಾನು ಭೂಲೋಕದಲ್ಲಿದ್ದವ, ಪಕ್ಕನೇ ಸ್ವರ್ಗಕ್ಕೆ ಬಂದದ್ದು. ಪ್ರಖರವಾದ ಬೆಳಕು ಸ್ವರ್ಗಲೋಕದಲ್ಲಿ. ಈ ಪ್ರಖರವಾದ ಬೆಳಕು ಕಣ್ಣಿಗೆ ಬಿದ್ದಾಗ ಒಮ್ಮೆಮ್ಮೆ ನಮಗೆ ಸರಿಯಾಗಿ ಸಭೆ ಕಾಣುವುದೂ ಇಲ್ಲ. ಆ ಸ್ವರ್ಗಲೋಕದ ಪ್ರಖರವಾದ ಪ್ರಭೆಯ ಕಾರಣದಿಂದ ನನ್ನ ಅಯ್ಯನನ್ನು ನಾನು ಗುರುತಿಸದಾದೆ. ಈಗ ನೀವು ಹೇಳಿದಾಗ ಎಲ್ಲ ಚೆನ್ನಾಗಿ ಕಾಣುತ್ತದೆ. ಹೌದು. ನೋಡುವಲ್ಲಿಯೂ ಒಂದು ವಿಶೇಷವಾದಂತಹ ಸಾಮರ್ಥ್ಯ ಬೇಕು. ಆ ಸಾಮರ್ಥ್ಯವನ್ನು ಹೊಂದಿದವನು ನೀನು. ಹಾಗೆಂದು ಈ ಪ್ರಖರವಾದಂತಹ ಪ್ರಭೆಯಿಂದ ಏನು ಕಷ್ಟ ಆಗ್ಲಿಕ್ಕಿಲ್ಲ, ಎಲ್ಲವೂ ಸಂತೋಷವಾಗಿ. ನಿನಗೆ ಇಷ್ಟೇ ಸಂತೋಷ ಆದರೆ ಸಾಲದು. ಸ್ವರ್ಗದ ಕಲಾಪದಲ್ಲಿ ಪ್ರಧಾನವಾದದ್ದೊಂದಿದೆ, ಬ್ರಹ್ಮಾದಿ ಊರ್ವಶಿಯರ ನರ್ತನ. ಆದ್ದರಿಂದ ಅದನ್ನೂ ನೀನು ಇಂದು ಸವಿಯಲೇಬೇಕು. ಯಾರಲ್ಲಿ ಅಪ್ಸರಾಂಗನೆಯರನ್ನು ಬರ ಹೇಳಿ ನರ್ತಿಸಲಿ. ಪಾರ್ಥ ಮಹಾಶಯ ಭೂಮಿಯಿಂದ ಬಂದಿದ್ದಾನೆ, ನಮಗೆ ಸಹಕಾರಿಯಾಗಿ ಒದಗಿಯೇ ಬಂದನು. ಅವನ ಅಂತರಂಗವನ್ನು ಸಂತೋಷಗೊಳಿಸುವುದಕ್ಕಾಗಿ ವಿಶೇಷವಾದಂತಹ ನಾಟ್ಯ ವೈಭವ ನಡೆಯಬೇಕು. ಜೊತೆಗೆ ನಿನ್ನನ್ನು ಕರೆಸಿದ, ಇಲ್ಲಿಗೆ ಕರೆದುಕೊಂಡು ಬಂದಂತಹ ಚಿತ್ರಸೇನನ ಗಾಯನವು ನಡೆಯಬೇಕು. ಆರಂಭವಾಗಲಿ. ತಾಳದ ಲಯದೊಳು ತಾಳದ ಲಯದೊಳು ಬಾಲಯ ಮುದದಿರುಗಾಡಿದ ಅತಿ ಕುಲಶದೊಳು
ನಗದಿ
ನಗದಿ ನಗದಿ ತೊಂ 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 ನಗದಿ ನಗದಿ ಮಗನೇ, ಇದು ಸ್ವರ್ಗ ಸಂತೋಷ ಆಯ್ತಲ್ವ? ಏನು ಚಿತ್ರಸೇನನ ಗಾಯನ, ಆಹಾ, ಆ ಗಾಯನಕ್ಕೆ ಸರಿಯಾಗಿ ಇವಳ ನಾಟ್ಯ. ಒಳ್ಳೆಯದಾಯಿತು. ಹಾಗೆಂದು ದೀರ್ಘವಾದ ಪ್ರಯಾಣ ನಿನ್ನದು. ದೇವಲೋಕವನ್ನು ಸೇರಿದ ಮೇಲೆ ಆಯಾಸ ಅಂತಲ್ಲ, ನೋಡುವುದಕ್ಕೆ ಇನ್ನೂ ಇದೆ. ನಮ್ಮವರಲ್ಲಿ ತೋರಿಸುವ ವ್ಯವಸ್ಥೆಯನ್ನು ನಿನಗೆ ಮಾಡಿಸ್ತೇವೆ. ಸರಿ. ಅದೆಲ್ಲ ಆದ ನಂತರ ವಿಶೇಷವಾದಂತಹ ಸೌಧದಲ್ಲಿ ನೀನು ವಿಶ್ರಾಂತಿ. ಒಳ್ಳೆ ಅಪ್ಪಟ. ನರನಗಳು ಎರಿಬೇರೆ ಮರೆಯಬಡಿದವು ಸುರಪಾಲಕರದ ಚಿತ್ರಸೇನಗಳು ಅಲ್ಲಿಗೆ ಹೋಗುವ ಚಿತ್ರಸೇನ ಸುತನ ಮನ ಏನೋ ಒಂದು ಆಗಿದೆ. ಸುತನ ನಟ್ಟಿ ಉಳು ಸಗಿಯವರ ನೀನಾದಲಿಗೆ ಅಟ್ಟುವ ಊರ್ವಶಿಯ ಪ್ರತಿಯೊಂದು ಹೆಜ್ಜೆ ಅದನ್ನು ಗಮನಿಸುತ್ತಿದ್ದಂತಹ ನನ್ನ ಮಗ ಪಾರ್ಥನ ನೋಟ ಒಂದೊಂದೊಂದು ಮೇಲಾದರೆ ಅಂತರಂಗದಲ್ಲಿ ಯಾವುದೋ ಒಂದು ಇಚ್ಛೆಯುಳ್ಳವನಾಗಿದ್ದಾನೆ ಕಿರೀಟಿ ಎಂದಾದ ಮೇಲೆ ಸರಿ ಸರಿ ನಿಲ್ಲಿಸಿ ಬಾಗಿಲು ಕಾಂತೆಯರ ಬಂದು ಹೇಳಿ ಅವ ಎಲ್ಲಿದ್ದಾನೆ ಎನ್ನುವ ಹಾಗೆ ಅರಸಿಕೊಂಡು ಬಂದೆ. ಬಂದು ನೋಡಿದ್ರೆ ಹೇಗೆ ನೋಡಿದ್ರ ಬಂದೆ. ಬಂದು ನೋಡಿದ್ರೆ ಹೇಗೆ ನೋಡಿದ್ರ ಹಾಯಾಗಿ ಮಲಗಿದ್ದಾರೆ. ಹೇಗೆ ನೋಡಿದ್ರ ಅವನು ಬಾಯಿಕೆಯಲ್ಲೇ ಇರ್ಬೇಕು. ಯಾರಿಗಾದ್ರೂ ಕಾಣವದಂತ ಹತ್ತಿರ ಬರ್ತದೆ ಹೇಳಿ ಬರುವುದಿಲ್ಲ ನೋಡಿ ಕಾಣವದಂತ ಹರಿಕೆ ಮಾಡಿದ್ದಾರೆ. ಯೋಚನೆ ಇರ್ಬೋದು. ಕೆಲವರಿಗೆ ಹೆದರಿಕೆ ಅಧಿಕಾರ ನಿದ್ದೆ ಬರ್ತದೆ, ಕೆಲವರಿಗೆ ಹೆದರಿಕೆ ಅಧಿಕಾರ ನಿದ್ದೆ ಬರುವುದಿಲ್ಲ. ಹಾಗೆಂದು ಅವ ಯಾರು ಅಂತ ಬಂದಿರ ಮಾಡಿದ ಕಾರ್ಯ ಬಂದಿರ ಮನ ಆ
ಹಾಯಾಗಿ ಹಾಯಾಗಿ ಮಲಗಿದ್ದಾನೆ. ಹೇಳುವ ತನಕ ಸುಮ್ಮನೆ ಇರ್ತೇನೆ, ನೋಡೋಣ ಹಾಗೆ.
ಮಂಚದಿಂದ ಇಳಗಿ ಶಿವ 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 ತರುಣಿವಾಸವನ ಸಭೆಯ ಇವಳಿಗಲಗಲ ಬಹುಮಯದಿ ಭಕ್ತಿಯೋ ತರುಣಿಯೊಡನೆ ಇದ್ದಂದರು ನನ್ನಯ್ಯನಾದಂತಹ ಸೂರಪ್ಪ ನನ್ನ ವಿಶ್ರಾಂತಿಗೆ ಬೇಕಾಗಿ ಕೊಟ್ಟಂತಹ ಆ ಕೋಣೆಯಲ್ಲಿ ಒಳ್ಳೆಯ ನಿತ್ಯ ನಮಗೆ ಆ ನಿದ್ದೆಯಲ್ಲಿಯೂ ಕೂಡ ನನ್ನ ಮನಸ್ಸಿನಲ್ಲಿದ್ದದ್ದು ಸುಧರ್ಮ ಸಭೆಯಲ್ಲಿ ನರ್ತನ ಮಾಡಿದಂತಹ ಊರ್ವಶಿಯ ನಾಟ್ಯ. ಅದನ್ನೇ ಎಣಿಸುತ್ತಾ ನಾನು ಗಾಢ ನಿದ್ರೆಯಲ್ಲಿದ್ದೆ. ಪಕ್ಕನೆ ಎಚ್ಚರವಾಯಿತು ಯಾಕೆ ಅಂತ ನಾನು ಆಲೋಚನೆ ಮಾಡಿದ್ರೆ ನನ್ನ ಮೂಗಿಗೆ ಯಾವುದೋ ಒಂದು ತನುಗಂಧ ಆಗ್ರಾಣಿಸುವುದಕ್ಕೆ ಸಾಧ್ಯವಾಯಿತು. ಇದೇನಚ್ಚರಿ ಎಂಬ ಹಾಗೆ ನಾ ಎದ್ದು ನೋಡಿದ್ರೆ ಶಿವ ಶಿವ ಏನಿದು ಆಶ್ಚರ್ಯ! ಯಾರ ನಾಟ್ಯವನ್ನು ನಾನು ಮನಸ್ಸಿನಲ್ಲಿಯೇ ಕಾಣುತ್ತಿದ್ದೇನೋ ಅಂತಹ ನಮ್ಮ ಅಪ್ಪಯ್ಯನ ಸಭಾಸದನದಲ್ಲಿ ನಾಟ್ಯ ಮಾಡುವಂತಹ ನಾಟ್ಯಾಂಗನೆ ಊರ್ವಶಿ ದೇವಿ ನನ್ನ ಅಂತಃಪುರದಲ್ಲಿ ಬಂದು ನಿಂತಿದ್ದಾಳೆ. ಹಾಗಿದ್ರೆ ಯಾಕೆ ಬಂದದ್ದು ಅಂತ ಗೊತ್ತಾಗಲಿಲ್ಲ. ಈ ತನುಗಂಧವನ್ನು ಆಗ್ರಾಣಿಸುವಾಗ ನನಗೆ ಪಕ್ಕನ ನೆನಪಾದದ್ದು ನನ್ನ ಅಮ್ಮನದ್ದು. ನಾನು ಸಣ್ಣ ಮಗುವಾಗಿದ್ದಾಗ ಕುಂತಿದೇವಿಯ ಮಡಿಲಲ್ಲಿ ಮಲಗಿದಾಗ ಕುಂತಿದೇವಿಯ ತನುಗಂಧದ ಹಾಗೆ ಈ ತನುಗಂಧ. ಆ ನನ್ನ ಅಮ್ಮನೇ ಆ ತನುಗಂಧವನ್ನು ಇಲ್ಲಿಗೆ ಕಳುಹಿಸಿಕೊಟ್ಟಳು. ಅಲ್ಲ, ಇವಳ ತನುಗಂಧವೋ ಗೊತ್ತಿಲ್ಲ. ಅಂತೂ ಮಾತ್ರ ಸದೃಶನು ಅನ್ನುವುದರಲ್ಲಿ ಸಂದೇಹ ಇಲ್ಲ. ಇವಳಲ್ಲಿ ಮಾತಾಡಿಸುವುದು ಮಾತ್ರ ಅಲ್ಲ, ನಮಸ್ಕಾರ ಮಾಡಿದ್ರೆ ಅಪರಾಧ ಇಲ್ಲ. ನೋಡು, ಮಾತಾಡಿಸು. ಏನೋ ಧರಣಿಯಲ್ಲಿ ಸುರೇಶನ ಮಾನಿನಿಯ ರೈತನಿಗೆ ತಾನಗಬಹುದು ಕಾರ್ಯವಾದ ಸಸಿರನೆ ತಾನು ಕೆಲಗಬಹುದು ಕಾರ್ಯವಾದ ಸಸಿರನೆ ಕೇಳ್ತು ಮಾನಸಿದಲಗ ಪಾದಗಳಿಗೆ ಕೊಡಪಡ್ತಾ ಇತ್ತು. ಯಾರಿಗೆ? ನಿಮಗೆ. ಯಾರು ನೀನು? ಹೌದು ಅಮ್ಮ. ಏನು? ನಿಮ್ಮ ನಾಟ್ಯವನ್ನು ನಾನು ಮನಸ್ಸಿನಲ್ಲೇ ಆರಾಧಿಸುತ್ತಿದ್ದೆ, ಪೂಜಿಸುತ್ತಿದ್ದೆ. ನನ್ನ ಮನವನ್ನು ಸೂರೆಗೊಂಡಂತಹ ನಾಟ್ಯ ದೇವೇಂದ್ರನ ಸಭಾಸದನದಲ್ಲಿ ನೀವು ಕುಣಿಯುವಾಗ ನಿಮ್ಮ ಪಾದದ ಚಲನೆಯನ್ನೇ ನಾನು ಗಮನಿಸುತ್ತಿದ್ದೆ. ನಾನು ಗಮನಿಸುತ್ತಿದ್ದೆ. ಎಂತಹ ನಾಟ್ಯ ವೈಭವ! ಹೇಗಿತ್ತು ಆ ನಿಮ್ಮ ಭಾವ, ಭಂಗಿ, ಅವರ್ಣನೀಯ, ಎಲ್ಲರಿಗೆ ಬೇಕಾಗಿ ಅನುಪಮ, ಅಸಾಧಾರಣ. ಆ ನಿಮ್ಮ ತಾಳಜ್ಞಾನವು ಅಥವಾ ನಿಮ್ಮಲ್ಲಿರುವಂತಹ ಲಯಜ್ಞಾನವು ಅಥವಾ ನಿಮ್ಮ ನಾಟ್ಯದ ವಿಶೇಷತೆಯು ಅಲ್ಲ, ನಾಟ್ಯದ ಆ ಒಂದು ಅಭಿನಯವು ಅಲ್ಲ, ಅದರಲ್ಲಿರುವಂತಹ ಬೇರೆ ಬೇರೆ ವಿಧಾನಗಳು, ಇದನ್ನು ಕಂಡಾಗ ಆ ನಾಟ್ಯ ಸರಸ್ವತಿಯೇ ನನ್ನ ಕಣ್ಣ ಮುಂದೆ ಇಳಿದು ಕುಣಿತಾ ಇದ್ದಾಳು ಅನ್ನುವಂತಹ ಭಾವನೆ ಬಂದದ್ದು ಸುನಲ್ಲ. ಓಹೋ, ಹಾಗೆ ನಿಮ್ಮ ನಾಟ್ಯ ಅಭಿನಯ ನನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿತ್ತು.
ಅದನ್ನೇ ಎನಿಸುತ್ತಾ ನಾನು ಮಲಗಿದ್ದೆ. ಇದ್ದಕ್ಕಿದ್ದ ಹಾಗೆ ನನ್ನ ಅಂತರಂಗದಿಂದ ನೀವು ಹೊರ ಬಂದಿರಿ. ಆವಾಗ ನನಗೆ ನಿದ್ರೆಯೂ ಬಿಟ್ಟು ಹೋಯಿತು. ಕಣ್ಣು ಬಿಟ್ಟು ನೋಡಿದ್ರೆ ಸಾಕ್ಷಾತ್ ನೀವೇ ನನ್ನ ಅಂತಃಪುರದಲ್ಲಿ. ಅಮ್ಮ, ನಿಮ್ಮಂತಹ ನಾಟ್ಯ ವಿದುಷಿಯರು ನಿಂತು ಮಾತಾಡುವುದಲ್ಲ. ನೀವು ಹೀಗೆ ಬನ್ನಿ, ಹೀಗೆ ಬನ್ನಿ, ಹೀಗೆ ಬನ್ನಿ, ಮತ್ತೇನು ಮಾಡ್ಬೇಕು? ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಈ ಆಸೆ ಕುಳಿತುಕೊಳ್ಳಿ, ಕುಳಿತುಕೊಳ್ಳಿ ಅಮ್ಮ. ನಿಮ್ಮನ್ನೆಲ್ಲ ನಿಂತು ಮಾತಾಡಿಸುವುದು ಭೂಷಣ ಅಲ್ಲ. ನೀವು ಕುಳಿತರೆ ನನಗೆ ನಿಂತುಕೊಳ್ಳುವುದಕ್ಕಾಗ್ತದೆ. ಹಾಗಾಗಿ ಈ ಆಸನದಲ್ಲಿ ಮಂಡಿಸಬೇಕು. ಏನು ಮೆಚ್ಚಿದಳು ನರನಡವಳಿಗೆ ಹೆಚ್ಚಿದಳು ಮನ್ಮಥನ ಶರಗೆ ಮಗುಳು ಗುಣವನು ಬರಿಗೈ ಪ್ರತಿಗಾನದ ಬಲೆ ಎಲೆ ಅದೇ ಒಂದಾಗುದಿಲ್ಲ, ಶಬ್ದ ಕೇಳಿದ್ರೆ ಆಗುದಿಲ್ಲ. ಯಾಕೆ? ನಾನು ನಿಮಗೆ ಅಮ್ಮನ ಹಾಗೆ ಕಾಣಿಸ್ತೇನಾ? ಅಯ್ಯೋ ಹಾಗಲ್ಲ, ಸಂಸ್ಕಾರ ಹಾಗೆ. ನಮ್ಮ ಭೂಲೋಕದಲ್ಲಿ 6 ವರ್ಷದ ಮಗುವಿನಿಂದ ಹಿಡಿದು 60 ವರ್ಷದ ಮುದುಕಿಯನ್ನು ನಾವು ಹೇಳುವುದು ಹೇಗೆ? ಅಮ್ಮ ಅಂತ ಕರೀತೇವೆ. ಅದರರ್ಥ ಮಗುವೊಂದು ಅಮ್ಮ ಅಂತಲ್ಲ, ಅವಳಲ್ಲಿ ಇರುವಂತಹ ಗೌರವ ಭಾವನೆ. ನೀವು ದೇವೇಂದ್ರನ ಸಭೆಯಲ್ಲಿ ನರ್ತನೆ ಮಾಡುವವರು, ಹಾಗಾಗಿ ಪೂಜ್ಯ ಭಾವನೆಯಿಂದ ಊರ್ವಶಿ ತಾಯಿ, ಊರ್ವಶಿ ಅಮ್ಮ ಅಂತ ಕರೆದೆ. ನೀನು ನೀನು ಕರೆಯಬಹುದು, ಆದ್ರೆ ಕೇಳಿಸಿಕೊಳ್ಳುವುದಕ್ಕೆ ನನಗೆ ಹಿತವಾಗುವುದಿಲ್ಲ. ಹೌದೇ? ಯಾಕೆ? ಚಿತ್ರಸೇನ ಆಡಿದಂತಹ ಮಾತನ್ನಾಲಿಸಿ ನಿನ್ನನ್ನೇ ಕಾಣಬೇಕಿರುವಂತಹ ಉದ್ದೇಶ ನಿಲ್ಲಿಸಿಕೊಂಡು ನಾನು ಈ ಕಡೆಗೆ ಸಾಗಿ ಬಂದೆ. ಹೌದೇ? ಆದರೆ ಅಮ್ಮಮ್ಮ ಎನ್ನುವಂತಹ ಆಶ್ಚರ್ಯದ ಉದ್ಗಾರ ಯಾಕೆ ಹೇಳು? ಯಾಕೆ? ನಿನ್ನದಾಗಿರುವಂತಹ ನಡವಳಿಕೆಯಿಂದ ಅದರ ಬಗ್ಗೆ ಖಂಡಿತವಾಗಿಯೂ ಗೌರವ ಭಾವನೆ ಇದೆ. ಯಾಕೆ ಹೇಳು? ನೀ ಬಂದವ ಭೂಮಿಯಿಂದ, ಭೂಮಿಯ ಆಚಾರ ವಿಚಾರ, ನಿಮ್ಮ ಸಂಸ್ಕಾರ, ಆ ಸೀಮೆ
ಒಂದು ಮಾತಿನಲ್ಲಿ ಹೇಳುವುದಿದ್ರೆ ದೇವಲೋಕಕ್ಕಿಂತಲೂ ಮೇಲು ಎಲ್ಲರಿಗೂ ವಿಶಿಷ್ಟವಾದಂತಹ ಪ್ರಾಮುಖ್ಯತೆಯನ್ನು ಕೊಡುವವರು, ಹೆಣ್ಣಿಗೆ ವಿಶೇಷವಾದಂತಹ ಗೌರವವನ್ನು ಕೊಡುವವರು. ಆದ್ರೆ ಅದು ಆ ಕರ್ಮ ಭೂಮಿಗೆ ಸೀಮಿತವಾದದ್ದು, ಈ ದೇವಲೋಕಕ್ಕೆ ಸೀಮಿತವಾದದ್ದಲ್ಲ. ನಾ ಬಂದಿರುವುದು ನಾನು ನಾನಾಗಿ ಬಂದದ್ದಲ್ಲ, ಮತ್ತೆ ನಿನ್ನಪ್ಪನೇ ಕಳುಹಿ ಕೊಟ್ಟದ್ದು, ದೇವೇಂದ್ರ ಸುರೇಶನೇ ಕಳುಹಿ ಕೊಟ್ಟದ್ದು. ಯಾಕೆ, ಏನು ಕಾರಣ ಉಂಟು. ನಾನು ಬಂದಾಗ ನೀ ಮಣಿದೆ, ನಾ ಭಾವಿಸಿಕೊಂಡದ್ದು ಹೇಗೆ ಹೇಗೆ ಸುರೇಶ್ವರನ ಮಾನಿನಿ ಎನ್ನುವಂತಹ ಕಾರಣಕ್ಕೆ ಬೇಕಾಗಿ ಮಣಿದೆ ಎನ್ನುವ ಹಾಗೆ. ನಮಗೆ ಲಜ್ಜೆ ಎನ್ನುವುದೇ ಇಲ್ಲ, ಆದ್ರೆ ಈ ಕಾಲಕ್ಕೆ ಒಂದು ರೀತಿಯ ಲಜ್ಜೆ ನನ್ನಲ್ಲಿ ಮೂಡುತ್ತಾ ಇದೆ. ಅದೇ ಯಾಕೆ? ನನ್ನ ಅಂಗಸೌಷ್ಠವನ್ನು ಸರಿಯಾಗಿ ನೋಡಂತೆ, ನೆಲಗೀಚ್ತಾ ಇದ್ದೆ, ಸೆರಗನ್ನು ಗಂಟಿಕ್ತಾ ಇದ್ದೆ. ಇದಕ್ಕೆಲ್ಲ ಕಾರಣ ಏನು? ನೀನು ಮಾತ್ರವಲ್ಲ, ಆ ಮಾರನ ಅಟ್ಟುಳಿ, ಆ ಮಾರನ ಬಾಧೆಯನ್ನು ಸಹಿಸುವುದಕ್ಕೆ ಸಾಧ್ಯವೇ ಇಲ್ಲ. ಸುರೇಶನೇ ಹೇಳಿದ್ದು, ನನ್ನ ಮಗ ಇದ್ದಾನೆ, ಅವನ ಬಳಿಗೆ ಹೋಗು, ಪ್ರತಿಕೇಳಿಯಲ್ಲಿ ಆತನನ್ನು ರಮಿಸು, ಅವನ ಮನಸ್ಸಿನ ಇಷ್ಟಾರ್ಥವನ್ನು ಈಡೇರಿಸು ಎನ್ನುವ ಹಾಗೆ. ನಾನು ಇಲ್ಲಿ ಬಂದು ನೋಡಿದ್ರೆ ನೀ ವಿಪರೀತವಾಗಿ ಮಾತನಾಡುತ್ತಾ ಇದ್ದೆ, ಹಾಗಾಗಿ ಹೇಳ್ತಾ ಇದ್ದೇನೆ, ಸಮಯ ಹಾಳು ಮಾಡುವುದು ಬೇಡ. ವಾತಾವರಣವು ಹೆಚ್ಚು ಪೂರಕ ಉಂಟು ಅಂತ ನಾನು ಭಾವಿಸಿಕೊಳ್ಳುವುದಿಲ್ಲ, ಪೂರಕವೂ ಇಲ್ಲ. ಆದ್ರೆ ನಾವು ಪೂರಕ ಮಾಡಿಕೊಳ್ಳಬೇಕು. ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಳೆಯಾಗುವುದು. ನೀನು ಹಿಂದೆ ಮುಂದೆ ನೋಡುವುದು ಬೇಡ. ನಾಟ್ಯವನ್ನು ಕಂಡು ನೀನು ಮರುಳಾದವ, ಅದನ್ನು ನಾನು ಗಮನಿಸಿದ್ದೇನೆ. ಕೆಲವರಿಗೆಲ್ಲ ಇರ್ತದೆ, ಕನಸಿನಲ್ಲಿ ಕಂಡದ್ದು ವಾಸ್ತವಕ್ಕೆ ಬಂದಾಗ ಒಂದು ರೀತಿಯ ಭ್ರಮೆ ಎನ್ನುವುದು ಆವರಿಸ್ತದೆ. ನಿನಗುವಂತಹ ಭ್ರಮೆ ಆವರಿಸಿರಬಹುದು. ಆ ಭ್ರಮೆಯನ್ನು ದೂರ ಮಾಡು, ಪ್ರತಿಕೇಳಿಯಲ್ಲಿ ರಮಿಸುವ. ಹೀಗೆ ನನ್ನಲ್ಲಿ ಈ ಮಾತೆ ಸಭಾಸದನದಲ್ಲಿ ಸುಧರ್ಮ ಸಭೆಯಲ್ಲಿ ನಿಮ್ಮ ನಾಟ್ಯವನ್ನು ಕಂಡು ನಾನು ಮೆಚ್ಚಿದ್ದು ಸತ್ಯ. ನಿಮ್ಮ ನಾಟ್ಯಕ್ಕೆ ನಾನು ಅಭಿಮಾನಿಯಾದದ್ದು ಸತ್ಯ. ಕಲಾವಿದನೊಬ್ಬ ರಂಗದಲ್ಲಿ ಕುಣಿಯುವಾಗ ಅಥವಾ ಅವನ ಪಾತ್ರದಲ್ಲಿರುವಾಗ ಅವನ ಪ್ರದರ್ಶನವನ್ನು ಕಂಡಂತಹ ಪ್ರೇಕ್ಷಕರು ಅವನನ್ನು ಮೆಚ್ಚುತ್ತಾರೆ, ಅಭಿಮಾನಿಗಳಾಗುತ್ತಾರೆ. ಹಾಗಂತ ಅವರ ಅಭಿಮಾನವನ್ನೇ ಪ್ರೀತಿ ಪ್ರೇಮ ಎಂಬ ಹಾಗೆ ನಾವು ಗ್ರಹಿಸಬಾರದಲ್ಲ. ನನಗೂ ನಿಮ್ಮಲ್ಲಿ ಆದದ್ದು ಅಭಿಮಾನ, ಆ ಅಭಿಮಾನವನ್ನೇ ಪ್ರೀತಿ ಪ್ರಣಯ ಎಂಬ ಹಾಗೆ ನೀವು ಭಾವಿಸಿದ ಹಾಗೆ. ಹಾಗಾಗಿ ಕಾಮನ ಬಾಧೆ ಎಂಬ ಹಾಗೆ ನೀವು ಹೇಳಿದರೆ ಕೇಳುವ ಸ್ಥಿತಿಯಲ್ಲಿಲ್ಲ. ಯಾಕೋ? ಮದನಾರಿಯಾದ ಪರಮೇಶ್ವರನನ್ನೇ ಮೆಚ್ಚಿಸುವುದರ ಮೂಲಕವಾಗಿ ಪಾಶುಪತವನ್ನು ಪಡೆದವ ನಾನು. ಮದನಾರಿಯನ್ನೇ ಸೆಣಸಿದವ. ಹೌದು. ಈಗ ಮದನಾರಿ ನಾನೇ ಬಂದಿದ್ದೇನೆ, ಅವ ಮದನಿಗೆ ಅರಿ, ನಾ ಮದನಾರಿ. ಸೆಣಸಿದ್ರೆ ಹೇಗೆ? ಅದೇ ಬೇಡ ಅಂತ ಹೇಳಿ ನೀನಾದ ನಿಜವಾದ ಗಂಡು ಅಂತ ಅನಿಸಿಕೊಳ್ಳುತ್ತೀ. ಅದೇ ಅದೇ ಅದು ಆ ಪ್ರಜ್ಞೆ ನನ್ನಲ್ಲಿ ಇದ್ದದ್ದರಿಂದಲೇ ಗಂಡು ಅಂತ ಎಣಿಸಿಕೊಳ್ಳುವುದು ಹೇಗೆ, ಯಾವ ಕಡೆಯಲ್ಲಿ ಹೇಗಿರಬೇಕು, ಯಾರಲ್ಲಿ ಹೇಗೆ ಮಾತಾಡಬೇಕು, ಯಾರಲ್ಲಿ ಯಾವ ರೀತಿಯ ವರ್ತನೆ ತೋರಬೇಕು, ಅಂತಹ ಪ್ರಜ್ಞೆ ಇದ್ದವನೇ ನಿಜವಾದ ಗಂಡು. ನೀವು ಯಾರು, ನಿಮ್ಮ ಹಿನ್ನೆಲೆ ಏನು, ನಿಮಗೂ ನನಗೂ ಇರುವ ಸಂಬಂಧ ಏನು ಅನ್ನುವಂತ ಯಥಾರ್ಥ ಪ್ರಜ್ಞೆ ನನಗೆ ಇದ್ದದ್ದರಿಂದಲೇ ನಿಮ್ಮನ್ನು ಅಮ್ಮ ಅಂತ ಹೇಳಿದೆ, ತಾಯೇ ಅಂತ ಕೈ ಮುಗಿದೆ, ಪೀಠದಲ್ಲಿ ಕುಳಿತುಕೊಳ್ಳಿ ಅಂತ ಹೇಳಿದೆ. ಅಮ್ಮ ಸ್ವಲ್ಪ ಆಲೋಚನೆ ಮಾಡಿ. ಯಾವುದನ್ನು? ನಿಜವಾಗಿಯೂ ನೀನು ಕೇವಲ ನಿಮ್ಮನ್ನು ಗೌರವ ಭಾವನೆಯಲ್ಲಿ ನಾನು ಅಮ್ಮ ಅಂತ ಕರೆಯುವುದಲ್ಲ, ಮತ್ತೆ ಆ ಸ್ಥಾನವನ್ನು ತುಂಬವಲ್ಲಂತ ಯೋಗ್ಯತೆ ನಿಮಗುಂಟು. ಅದು ಹೇಗೆ? ಪವಿತ್ರವಾದ ಚಂದ್ರವಂಶದಲ್ಲಿ ಹುಟ್ಟಿದವ ನಾನು. ಆ ಚಂದ್ರವಂಶದ ಮೂಲ ಪುರುಷ ಯಾರು ಅಂತ ಕೇಳಿದ್ರೆ ಚಂದ್ರ. ಆ ಚಂದ್ರನಿಂದ ಬುಧ, ಹೀಗೆ ಮುಂದುವರಿದು 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 ಪುರೂರವ ಅನ್ನುವವನು ಕೂಡ ಹುಟ್ಟಿದ್ದು ಅದುವೇ ಚಂದ್ರವಂಶದಲ್ಲಿ. ಆ ಪುರೂರವನಿಗೆ ಒಂದು ಕಾಲದಲ್ಲಿ ಸತಿಯಾದವಳು ನೀನು. ಖಂಡಿತ.
ನಿಮ್ಮಿಬ್ಬರ ದಾಂಪತ್ಯದ ಫಲವಾಗಿ ನಹುಷನೇ ಮೊದಲಾದಂತಹ ಮಕ್ಕಳನ್ನು ಕೊಟ್ಟೆ. ಹೌದು. ಅಂದ್ರೆ ಚಂದ್ರವಂಶೀಯ ವಲ್ಲರಿ ಪಲ್ಲವಿಸುವುದಕ್ಕೆ ಆ. ನೀ ಕಾರಣಳಾದೆ. ಶಶಿವಂಶ ವಲ್ಲರಿ ಪಲ್ಲವಿಸುವುದಕ್ಕೆ ನಾನು ಕಾರಣೀಕರ. ಅದುವೇ ವಂಶ ಪಾರಂಪರವಾಗಿ ಬಂದಂತಹ ಚಂದ್ರವಂಶದಲ್ಲಿ ಹುಟ್ಟಿದಂತಹ ತಲೆಮಾರಿನಲ್ಲಿ ಬಂದವ ನಾನು. ಅಂದ್ರೆ ನನ್ನ ಪೂರ್ವಜನಿಗೆ ಸತಿಯಾದಂತಹ ನೀನು ನನ್ನ ಪಾಲಿಗೆ ತಾಯಿಯಾಗುತ್ತಿ. ತಾಯಿಯಾದಂತಹ ನಿನ್ನಲ್ಲಿ ಅಂತಹ ಭಾವನೆ ಬರಬಾರದು. ಬಂದ್ರೆ ಮಗನಾದವ ಅಪರಾಧ ಮಾಡಿದ ಅಂತ ಅರ್ಥ. ನಾನು ನಿನಗೆ ಮಗ, ನೀನು ನನಗೆ ತಾಯಿ. ಅಂತಹ ತಾಯಿಯ ದೊಡ್ಡ ಜಾಗದಲ್ಲಿ ಇರುವಂತಹ ನೀನು, ನನ್ನ ವಂಶೀಯದ ಸತಿಯಾದ ನೀನು ನನ್ನಲ್ಲಿ ಕಾಮಬಾಧೆಯನ್ನು ಯಾಚಿಸಬಾರದು. ಇದು ಸಲ್ಲದು. ಯಾಕೆ ಇಂಥ ಮಾತನಾಡುತ್ತೀನಿ? ಮರುಳೇ ಇದನ್ನೇ ಮರಳು ಅಂತ ಹೇಳಿ ಬಲು ಬಲು ಕೇಳು ಜನ್ಮವ ನಾ ಬಂದಿದ್ದೇನೆ, ಹೌದು, ಅಷ್ಟು ಕಾರ್ಯವನ್ನು ಮಾಡಿ ಪೂರೈಸಿದ್ದೇನೆ. ಆ ಮುಖೇನವಾಗಿ ನಿಮ್ಮದಾಗಿರುವಂತಹ ವಂಶದಲ್ಲಿ ಅದೆಷ್ಟೋ ಮಂದಿ ಆಳಿದ್ದಾರೆ, ಬೆಳಗಿದ್ದಾರೆ. ಹೌದು, ಸತ್ಯವಾದ ಮಾತು. ಆದ್ರೆ ಅದೆಲ್ಲ ಆದದ್ದು ಎಲ್ಲಿ ಹೇಳು? ಭೂಲೋಕದಲ್ಲಿ. ಖಂಡಿತ. ಈ ಅಜ್ಜ ಅಜ್ಜಿ ಮೊಮ್ಮಗ ಅಣ್ಣ ತಮ್ಮ ಈ ಬಾಂಧವ್ಯ ಇರುವುದು ಅದು ಭೂಲೋಕದಲ್ಲಿ ಮಾತ್ರ. ಸರಿ, ನೀನಿರುವುದೀಗ ಎಲ್ಲಿ ಹೇಳು? ಈಗ ಇರುವುದು ಸ್ವರ್ಗದಲ್ಲಿ, ಸ್ವರ್ಗಲೋಕದಲ್ಲಿ. ಇಲ್ಲಿ ಹಾಗಲ್ಲ, ಆ ರೀತಿಯ ಯಾವುದೇ ಬಾಂಧವ್ಯಗಳು ಇಲ್ಲ. ಮೇಲ್ನೋಟಕ್ಕೆ ಅಪ್ಪ ಮಗ ಹೆಂಡತಿ ಈ ರೀತಿಯ ಸಂಬಂಧಗಳು ಇರ್ತದೆ. ಆದ್ರೆ ಆ ಅನ್ಯೋನ್ಯ ಬಾಂಧವ್ಯ ಏನು ಇರುವುದು ಅದು ಭೂಲೋಕದಲ್ಲಿ ಮಾತ್ರ. ಅದರಲ್ಲಿಯೂ ನಾನು ಗಣಿಕೆ, ಈ ಗಣಿಕೆಯರ ಮನೆಯಲ್ಲಿ ಅಪ್ಪ ಮಗ ಅಣ್ಣ ತಮ್ಮ ಇಂತಹ ಯಾವುದೇ ಬಾಂಧವ್ಯವೇ ಇಲ್ಲ. ಇನ್ನೊಂದು ಕೇಳುತ್ತೇನೆ, ನಮ್ಮ ಈ ದೇವಲೋಕದಲ್ಲಿ ನಾನು ಬೇಕು ಅಂತ ಒಂದು ವೇಳೆ ಸುರಪ್ಪ ಬಂದಾಗ ಅವನಿಗೆ ಮಾತಿಗೆ ಅನುಗುಣವಾಗಿ ನಾನು ಸುಖವನ್ನು ಕೊಡುವವಳು. ಅರಕ್ಷಣದಲ್ಲಿ ಅವನ ಮಗ ಜಯಂತ ಬರ್ತಾನೆ, ನಿನ್ನ ಸುಖ ಬೇಕು ಅಂತ ಕೇಳ್ತಾನೆ. ಆಗ ಅಪ್ಪ ಬಂದಿದ್ದಾನೆ, ಈ ನನಗೆ ಮಗನ ಸಮಾನ ಆಗುವುದಿಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಬಂದವರಿಗೆಲ್ಲ ಸುಖವನ್ನು ಕೊಡಲೇಬೇಕು. ಬೇಡ, ನಿಮ್ಮ ಭೂಲೋಕದ ಕಡೆ ಸರಿಯಾಗಿ ದೃಷ್ಟಿ ಹಾಯಿಸಿ ನೋಡಿ. ಅಲ್ಲಿ ಇದ್ದಾರೆ ನಮ್ಮ ಹಾಗೆ ಗಣಿಕಾಂಗನೆ ಇದ್ದಾರೆ, ಹೋಗುತ್ತಾರೆ. ಅಪ್ಪ ಹೋಗುತ್ತಾರೆ ಗಣಿಕೆಯ ಮನೆಗೆ, ಬೇಕಾದ ಸುಖವನ್ನು ಪಡೆಯುತ್ತಾನೆ. ಆ ಬಳಿಕ ಮಗ ಹೋಗುತ್ತಾನೆ, ಅವನು ಸುಖವನ್ನು ಪಡೆಯುತ್ತಾನೆ. ಬಂದಂತಹ ಅವರನ್ನು ಗಣಿಕೆಯಾದವಳು ಅಪ್ಪ ಬಂದಿದ್ದಾನೆ, ನೀನು ಮಗ ಬರುವುದು ಬೇಡ, ಇಂತಹ ತಾರತಮ್ಯ ಮಾಡುವುದಿಲ್ಲ. ಹೆಚ್ಚೇಕೆ ಇಂತಹ ಧರ್ಮ ಸಂಬಂಧಗಳು ಗಣಿಕೆಯರ ಮನೆಯಲ್ಲಿ ಅನ್ವಯಿಸುವುದೇ ಇಲ್ಲ. ಹಾಗಾಗಿ ಹೇಳ್ತೇನೆ, ಈ ಮರುಳುತನವನ್ನು ಬಿಟ್ಟು ರತಿ ಕೇಳಿಯಲ್ಲಿ ರಮಿಸು ಅಂತ ಕೇಳಿಕೊಳ್ಳುತ್ತ. ಅಮ್ಮ, ಏನು ನೀನು ಸ್ವರ್ಗದ ಧರ್ಮದ ಬಗ್ಗೆ ಮಾತಾಡ್ತಿ, ನಮ್ಮ ಭೂಲೋಕದ ಧರ್ಮ ಗೊತ್ತಾ ನಿನಗೆ? ಯಾವುದನ್ನು?
ಬಿಟ್ಟದ್ದು. ಈ ಧರ್ಮ ಅನ್ನುವುದು ಒಂದೇ ರೀತಿ ಇರುವುದಿಲ್ಲ. ಇಲ್ಲ. ಕಾಲ ದೇಶ ಪರಿಸ್ಥಿತಿಯನ್ನು ಅನುಸರಿಸಿಕೊಂಡು ಅದು ಬೇರೆ ಬೇರೆ ರೂಪದಲ್ಲಿ ಇರ್ತದೆ. ಸರಿ. ಸುರರಿಗೊಂದು ಧರ್ಮ, ಅಸುರರಿಗೊಂದು ಧರ್ಮ, ಸ್ವರ್ಗಕ್ಕೊಂದು ಧರ್ಮ, ಭೂಲೋಕಕ್ಕೆ ಒಂದು ಧರ್ಮ. ಸುರರ ಧರ್ಮ ಅಸುರರಿಗೆ ಅಧರ್ಮ ಆಗುತ್ತದೆ, ಅಸುರರ ಧರ್ಮ ಸುರರಿಗೆ ಅಧರ್ಮವಾಗುತ್ತದೆ. ನೀನು ಸ್ವರ್ಗಲೋಕದ ಧರ್ಮವನ್ನು ಹೇಳ್ತಿ. ಹೌದಪ್ಪ. ಇಲ್ಲಿ ತಂದೆ ಮಗ ಅಜ್ಜ ಮೊಮ್ಮಗ ಅನ್ನುವಂತಹ ಸಂಬಂಧ ಇಲ್ಲ. ಇಲ್ಲ. ಮಾನವೀಯ ಸಂಬಂಧಗಳಿಗೆ ಇಲ್ಲಿ ಬೆಲೆ ಇಲ್ಲ. ಬೆಲೆ ಇಲ್ಲೋದೇ ಇಲ್ಲ. ಹಾಗಾಗಿ ನೀನು ನನ್ನನ್ನು ಸೇರಬಹುದು, ನಾನು ನನ್ನ ವ್ಯಾಮೋಹ ಮಾಡಬಹುದು ಎಂಬ ಹಾಗೆ ನೀ ಹೇಳ್ತಿ. ನಾನೀಗ ಇರುವುದು ಸ್ವರ್ಗಲೋಕದಲ್ಲಿ ಆದರೂ ಬಂದದ್ದು ನಾನು ಭೂಲೋಕದಲ್ಲಿ. ಹೌದು ತಾನೆ? ನಾ ಎಲ್ಲಿಗೆ ಹೋಗಲಿ ನಮ್ಮ ಮೂಲ ಧರ್ಮವನ್ನು ಮರೆಯಬಾರದು, ಮರೆತು ವ್ಯವಹಾರವನ್ನು ಮಾಡಬಾರದು. ಅಮ್ಮ, ಸ್ವರ್ಗಲೋಕದಲ್ಲಿ ಕಣಿಕಾಂಗನೇ ಇದ್ದಾರೆ, ಭೂಲೋಕದಲ್ಲಿಯೂ ಇದ್ದಾರೆ. ನೀ ಹೇಳಿದ ಹಾಗೆ ತಂದೆಯು ಗಣಿಕೆಯ ಸುಖವನ್ನು ಪಡೆಯುವುದಕ್ಕೆ ಹೋಗುತ್ತಾನೆ, ಮಗನೂ ಹೋಗುತ್ತಾನೆ. ಆದ್ರೆ ಒಂದು ವ್ಯತ್ಯಾಸ ಉಂಟಮ್ಮ. ಯಾವುದು? ತಂದೆ ಒಬ್ಬಳಾಕೆ ಗಣಿಕಾಂಗಣೆಯ ಮನೆಗೆ ಹೋಗಿದ್ದಾನೆ ಎಂಬ ಮಾತು ಮಗನಿಗೆ ಗೊತ್ತಾದ್ರೆ ಯಾವ ಕಾಲಕ್ಕೂ ಅವಳ ಬಳಿಗೆ ಆ ಮಗ ಹೋಗುವುದಿಲ್ಲ. ಗೊತ್ತಾಗದೆ ಹೋಗುತ್ತೆ. ಗೊತ್ತಾದ್ರೆ ಹೋದ್ರೆ ಅದು ಅಪರಾಧ ಅಲ್ಲ, ಪ್ರಮಾದ ಅಂತ ಹೇಳುದು. ಅರಿಯದೆ ಮಾಡಿದ್ದು ಪ್ರಮಾದ, ಅರಿತು ಮಾಡುವುದು ಅಪರಾಧ. ಅರಿತಂತಹ ಯಾವ ಮಗನಾಗ್ಲಿ ಅಪ್ಪನಾಗ್ಲಿ ಒಬ್ಬಳೇ ಹೆಣ್ಣಿನ ಸುಖವನ್ನು ಬಯಸುವುದಕ್ಕೆ ಭೂಲೋಕದಲ್ಲಿ ಮನಸ್ಸು ಮಾಡುವುದಿಲ್ಲ. ಆಯ್ತು, ಬೇಡ, ಭೂಲೋಕದಲ್ಲಿ ಬೇಡ, ದೇವಲೋಕದಲ್ಲಿ ಹಾಗೆ ಉಂಟಲ್ಲ. ದೇವಲೋಕದಲ್ಲಿ ಇದ್ರೂ ಕೂಡ ನಾನು ಬಂದದ್ದು ಭೂಲೋಕದಲ್ಲಿ ಅಲ್ವೇ? ನಾ ಎಲ್ಲಿಗೆ ಹೋದ್ರು ನಮ್ಮ ಧರ್ಮವನ್ನು ನಾನು ಬಿಡುವ ಹಾಗಿಲ್ಲ. ಕೆಲವರಿಗೆ ಮನೆಯಲ್ಲಿ ಹೇಗಿದ್ರೂ ಆಗುತ್ತದೆ, ಹೋದಲ್ಲಿ ಮಾತ್ರ ಎಲ್ಲ ಸರಿ ಇರಬೇಕು. ಹೌದು, ಅಂತ ಜಾತಿಗೆ ಸೇರಿದವನು ನಾವು ಹಾಗಲ್ಲ. ಮತ್ತೆ ಹೇಗೆ? ನಮ್ಮ ಕ್ರಮ ಹೇಗೆ ಗೊತ್ತಾ? ಹೇಗೆ? ಹೋಗಲ್ಲಿ ನಮಗೆ ಬೇಕಾದ ಹಾಗೆ ಇರಬೇಕು ಅಂತ ಹೇಳುವುದಲ್ಲ. ಅಲ್ಲಿಯ ಧರ್ಮ ಏನು ಹಾಗಂತ ನಮ್ಮ ಧರ್ಮವನ್ನು ಬಿಟ್ಟು ನಾವು ವ್ಯವಹಾರ ಮಾಡುವುದು ಅಲ್ಲ. ಆದ್ದರಿಂದ ಹೇಳ್ತೇನೆ, ಕೆಲವರಲ್ಲಿ ನಾವು ಸುಧಾರಿಸಿಕೊಳ್ಳಬಹುದು, ಕೆಲವೊಮ್ಮೆ ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗ್ತದೆ. ಇಷ್ಟವರೆಗೆ ಮಾಡಿದ್ದು ಎಂತದ್ದು? ಮತ್ತೆ ಹೊಂದಾಣಿಕೆ ಆಗಬೇಕು, ಒಟ್ಟು ಹೋಗುದಲ್ಲ, ಸುಧಾರಿಸಿಕೊಂಡು ಹೋಗುದಪ್ಪ. ಹೌದು, ಆದ್ರೆ ಇಲ್ಲಿ ಅದರ ಅಪರಾಧ ಆಗುತ್ತದೆ. ಯಾಕೆ? ನಮ್ಮ ಭೂಲೋಕದ ಧರ್ಮವನ್ನು ಯಾವ ಕಾಲಕ್ಕೂ ನಾನು ಮರೆಯುವುದಿಲ್ಲ. ಈಗ ನಿನ್ನ ಸುಖವನ್ನು ದೇವೇಂದ್ರನು ಪಡೆಯುತ್ತಾನೆ, ಜಯಂತನು ಪಡೆಯುತ್ತಾನೆ. ಈಗ ದೇವೇಂದ್ರನ ಮಗ ನಾನು, ಅವರು ಪಡೀತಾರೆ, ಅವರಿಗೆ ಅದು ಧರ್ಮ. ನನಗೆ ಗೊತ್ತುಂಟು, ನೀನು ದೇವೇಂದ್ರನಿಗೆ ಸುಖ ಕೊಡುವವಳು. ದೇವೇಂದ್ರ ನನ್ನ ಅಪ್ಪ, ಅಪ್ಪನಿಗೆ ಸುಖ ಕೊಡುವಂತಹ ಹೆಣ್ಣಿನ ಸುಖವನ್ನು ಒಬ್ಬ ಮಗನಾಗಿ ಭೂಲೋಕದ ಧರ್ಮವನ್ನು ತಿಳಿದಂತಹ ನಾನು ಯಾವ ಕಾಲಕ್ಕೂ ನಿನ್ನಲ್ಲಿ ಅಂತಹ ಅಪೇಕ್ಷೆಯನ್ನು ಇಟ್ಟುಕೊಳ್ಳುವುದಿಲ್ಲ. ನಮ್ಮ ಧರ್ಮಚ್ಯುತಿಯಾಗುವುದಕ್ಕೆ ನೀನು ಮನಸ್ಸು ಮಾಡಬಾರದು. ಧರ್ಮಾತ್ಮರು ನಾವು. ನಾಟೆ ತರುಣಿ ರಮಣ ತರುಣಿ ಬಹಳ ಚೆನ್ನಾಗಿ ಮಾತನಾಡ್ತಿ ಧರ್ಮದ ಬಗ್ಗೆ, ಶಾಸ್ತ್ರದ ಬಗ್ಗೆ. ಈ ಶಾಸ್ತ್ರ ಎಲ್ಲ ಮಾಡಿದ್ಯಾಕೆ ಹೇಳು? ಯಾಕೆ? ಅನುಷ್ಠಾನಕ್ಕೆ ತರುವುದಕ್ಕೆ ಬೇಕಾಗಿ, ಆಚರಿಸುವುದಕ್ಕೆ. ಅದನ್ನೇ ನಾನೀಗ ಆಚರಿಸ್ತಾ ಇದ್ದೇನೆ. ಆದ್ರೆ ಇಲ್ಲಿ ಶಾಸ್ತ್ರ ಹೇಳುವ ಶಾಸ್ತ್ರೀಯ ಸರಿ ಇಲ್ಲ ಅಂತ ಅರ್ಥ ಆಯ್ತು ನನಗೆ. ಅದ್ಯಾಕೆ? ಮತ್ತೆ ಕೇವಲ ಬಾಯಿ ಮಾತಿಗೆ ಹೇಳಿದ್ರೆ ಒಪ್ಪಿಕೊಳ್ಳುವವಳಲ್ಲ. ನೀವು ಭೂಲೋಕದಲ್ಲಿ ಆಚರಿಸುವಂತಹ ಧರ್ಮ ಏನುಂಟು ಅದ್ರ ಬಗ್ಗೆ ಸರಿಯಾಗಿ ಅರಿತುಕೊಂಡವಳು ನಾನು. ಹಾಗಿದ್ರೆ ನಾವು ಮತ್ತೆ ಮಾತಾಡಬೇಕು ಅಂತ ಇಲ್ಲಲ್ಲ, ಮತ್ತೆ ಈ ಮಾತು ಹೇಳಲೇಬಾರ್ದು. ನೀವು ಧರ್ಮ, ನಿಮ್ಮದು ಅಧರ್ಮವೇ ಆಗುತ್ತಾ ಇರೋದು ಭೂಲೋಕದಲ್ಲಿ. ಅಧರ್ಮ? ಹೌದು. ಎಲ್ಲಿ? ನಿಮ್ಮ ಮನೆಯ ವಿಚಾರವನ್ನೇ ಆಡುವುದು. ಪಾಂಡವರ 5 ನಿಮಗೆ ಮಡದಿ ಯಾರು ಹೇಳು? ದ್ರೌಪದಿ. ಒಬ್ಬಳಾಕೆ. ರೂಢಿಯಲ್ಲಿ ಕ್ರಮ ಹೇಗೆ? ಒಂದು ಹೆಣ್ಣಿಗೆ ಒಂದು ಗಂಡು. ಹೆಣ್ಣಾದವಳು ಒಬ್ಬನನ್ನೇ ಮದುವೆಯಾಗಬೇಕು. ಆದ್ರೆ ಪುರುಷನಾದವನಿಗೆ ಹಾಗಲ್ಲ, ಎಷ್ಟು ಮಂದಿ ಹೆಣ್ಣು ಮಕ್ಕಳನ್ನು ಮದುವೆಯಾಗಬಹುದು. ರಾಜಾನಾಂ ಬಹುವಲ್ಲಭ. ಹೌದು ತಾನೆ? ಆ ಸ್ವಾತಂತ್ರ್ಯ ಹಕ್ಕಿರುವುದು ಗಂಡಿಗೆ ಮಾತ್ರ. ಇಲ್ಲಿ ಹಾಗಲ್ಲ, 5 ಮಂದಿ ಪುರುಷರಿಗೆ ಒಬ್ಬಳೇ ಹೆಣ್ಣು. ಅವತ್ತು ತಾಯಿಯ ಬಳಿಗೆ ಹೋದ್ರಂತೆ, ಭಿಕ್ಷೆ ತಂದಿದ್ದೇವೆ ಅಂತ ಹೇಳಿದ್ರಂತೆ. ಆ ಕಾಲಕ್ಕೆ ಅಮ್ಮ ಹೇಳಿದ್ರಂತೆ, ಹಂಚಿಕೊಳ್ಳಿ ಮಕ್ಕಳೇ ಅಂತ. ಹೌದು. ನೀವು ಒಬ್ಬಳನ್ನು 5 ಮದುವೆಯಾಗಿದ್ದೀನಿ, 5 ರಮಿಸ್ತೀರಿ. ನಿನ್ನನ್ನೇ ಕೇಳ್ತೇನೆ, ಧರ್ಮಜನಿಗೆ ಅವಳು ಹೆಂಡತಿಯಾಗಿರುವಾಗ ನಿನಗೇನಾಗುತ್ತಾಳೆ? ಅವಳು ನನಗೆ ಅತ್ತಿಗೆ.
ಹೌದಾ? ಧರ್ಮರಾಯನಿಗೆ ಮಡದಿ ಆಗುವಾಗ ನಮಗೆ ಅತ್ತೆ, ಭೀಮಸೇನಿಗಾಗುವಾಗ ಅತ್ತಿಗೆ, ನಕುಲನಿಗಾಗುವಾಗ ನಾದಿನಿ, ಸಹದೇವನಿಗಾಗುವಾಗ ನಾದಿನಿ, ನಿನಗಾಗುವಾಗ ಹೆಂಡತಿ. ಹಾಗಿದ್ರೆ ದ್ರೌಪದಿಗೆ 13 ರೀತಿಯ ಸಂಬಂಧ ಉಂಟು. ಅವಳನ್ನು ರಮಿಸುವುದಕ್ಕಾಗುತ್ತದೆ. ಆ 5 ಪತ್ನಿಯವಳು, 50 ಮಂದಿ ಬಂದ್ರೆ ಅವರಿಗೆ ಸುಖವನ್ನು ಕೊಡುವಂತಹ ಸಾಮರ್ಥ್ಯ ಇರುವಂತಹ ಈ ಊರ್ವಶಿ ಬೇಡ ಎನ್ನುವ ಹಾಗೆ ತಿರಸ್ಕಾರ ಮಾಡ್ತೀಯಲ್ಲ, ನಿಮ್ಮ ಧರ್ಮ ಅಲ್ಲ, ನಿಮ್ಮ ಕರ್ಮ. ಅಮ್ಮ, ಈ ಮಕ್ಕಳಿಗೆ ಸಂಬಂಧವನ್ನು ಹೇಳಿಕೊಡುವವಳು ಯಾರು? ತಾಯಿ ಆದವಳು ಅಲ್ವಾ? ಹೌದು. ಹುಟ್ಟಿದಂತಹ ಮಗುವೊಂದು ಅಮ್ಮ ಅಂತ ಕರೆಯುವುದಕ್ಕೆ ಯಾರು ಹೇಳಿಕೊಡಬೇಕು ಅಂತ ಇಲ್ಲ. ಮಗುವೊಂದು ಮೊದಲಾಗಿ ಹೇಳುವ ಶಬ್ದವೇ ಅಮ್ಮ ಎಂಬ ಹಾಗೆ. ಹೌದು. ಆದ್ರೆ ಆ ಮಗುವಿಗೆ ನಿನ್ನ ಅಪ್ಪ, ನಿನ್ನ ಅಣ್ಣ, ನಿನ್ನ ಅಜ್ಜ, ನಿನ್ನ ತಮ್ಮ ಎಂಬ ಹಾಗೆ ಹೇಳಿಕೊಡುವವಳು ತಾಯಿ. ಹಾಗಾಗಿ ಮಕ್ಕಳಿಗೆ ತಾಯಿಯೇ ಗುರು. ನಮ್ಮ ಸಂಬಂಧದಲ್ಲಿಯೂ ಕೂಡ ಆದದ್ದು ಅದೇ. ಯಾವುದು? ನಮ್ಮ ಕ್ರಮ ಏನು ಗೊತ್ತಾ? ಏನು? ನಾವು ಭಿಕ್ಷಾಟನೆಗೆ ಹೋಗುವಂತಹ ಸಂದರ್ಭದಲ್ಲಿ ತನ್ನಂತಹ ಭಿಕ್ಷೆಯನ್ನು ನಮ್ಮ ಅಮ್ಮನಿಗೆ ಕೊಟ್ಟಾಗ ಅದನ್ನು ಹಂಚಿ ಎಲ್ಲರಿಗೂ ಕೊಡುವವಳು ಅಮ್ಮ. ಒಂದು ದಿವಸ ದ್ರೌಪದಿ ಸ್ವಯಂವರಕ್ಕೆ ಹೋದಂತಹ ನಾನು ಅಲ್ಲಿರುವಂತಹ ಮತ್ಸ್ಯಯಂತ್ರವನ್ನು ಭೇದಿಸಿ ದ್ರೌಪದಿಯನ್ನು ಗೆದ್ದೆ. ಅವಳನ್ನು ಗೆದ್ದು ತಂದಾಗ ಸಂಭ್ರಮದಲ್ಲಿ ಅಮ್ಮನಲ್ಲಿ ಕೂಗಿದೆ, ಅಮ್ಮ ಹೆಣ್ಣನ್ನು ತಂದೆ. ಆದ್ರೆ ಅಮ್ಮನಿಗೆ ಕೇಳಿದ್ದು ಹೇಗೆ? ಹೆಣ್ಣು ಎಂಬ ಹಾಗೆ ನಾ ಹೇಳಿದ್ದು ಅಮ್ಮನಿಗೆ ಹಣ್ಣು ಅಂತ ಹೇಳಿದ ಹಾಗೆ ಕೇಳಿತು. ಹಾಗಾಗಿ ಹಂಚಿಕೊಳ್ಳಿ ಎಂಬ ಹಾಗೆ ಹೇಳಿದರು. ಅಮ್ಮ ಹೇಳಿದ ಮಾತು ಮಾತೃವಚನ, ನಮಗೆ ಸಂಬಂಧವನ್ನು ತೋರಿಸಿಕೊಟ್ಟಂತ ಅಮ್ಮನ ಮಾತು. ತಾಯಿಯ ಮಾತನ್ನು ಮಕ್ಕಳಾದವರು ಮೀರಬಾರದು ಎಂಬ ಕಾರಣಕ್ಕಾಗಿ ದ್ರೌಪದಿಯನ್ನು ನಾವು 5 ಮದುವೆಯಾಗಬೇಕಾಯಿತು. ನಮಗೂ ಕೂಡ ಸಂಕಷ್ಟ ಬಂತು. ಆ ಸಮಯದಲ್ಲಿ ವೇದವ್ಯಾಸರೇ ಮೊದಲಾದಂತಹ ಋಷಿವರೇಣ್ಯರೆಲ್ಲರೂ ಬಂದರು. ದ್ರೌಪದಿಯ ಪೂರ್ವವೃತ್ತ ಅಂತ, ಅವಳ ಪೂರ್ವದಲ್ಲಿ ಅವಳಿಗಿದ್ದಂತಹ ಆಸೆ ಎಲ್ಲವನ್ನು ಹೇಳಿ, ಹಾಗಾಗಿ ನೀವು ಅವಳನ್ನು ಮದುವೆ ಆದರೆ ಯಾವುದೇ ತೊಂದರೆ ಇಲ್ಲ ಎಂಬ ಹಾಗೆ ಅವರು ಹೇಳಿದ್ದರಿಂದ ತಾಯಿಯ ಮಾತನ್ನು ಉಳಿಸುವುದಕ್ಕೆ ಬೇಕಾಗಿ 1 ವರ್ಷ ಒಬ್ಬರ ಹಾಗೆ ಅವಳನ್ನು ಸತಿ ಎಂಬ ಹಾಗೆ ನಾವು ತಾಯಿಯ ಮಾತಿಗೆ ಬೇಕಾಗಿ ಅನುಭವಿಸ್ತಾ ಇದ್ದೇವೆ. ಅದು ದೇವಧರ್ಮ. ಆ ದೇವಧರ್ಮವನ್ನು ಇಲ್ಲಿ ನೀನು ಹೇಳಬಾರದು. ಸರಿ, ಆಯ್ತು, ಒಪ್ಪಿಕೊಳ್ಳೋಣ. ಅಮ್ಮನಿಗೆ ಬೇಕಾಗಿ ಈ ಕೆಲಸವನ್ನು ಮಾಡಿದವ. ಸರಿ, ಅಮ್ಮನಿಗೆ ತಕ್ಕ ಮಗ. ಅಮ್ಮನ ಮಾತನ್ನು ಈಡೇರಿಸಬೇಕಾದ ಮಕ್ಕಳ ಆದ್ಯ ಕರ್ತವ್ಯ. ಹೌದು. ನೋಡು, ನಾವು ಹೆಚ್ಚು ಮುಂದುವರಿಸುವುದು ಬೇಡ. ಬೇಡ. ಈ ಪ್ರಸಂಗವನ್ನು ಚೆನ್ನಾಗಿ ಇಲ್ಲಿಗೆ ಮುಗಿಸಿ ಬಿಡೋಣ. ನಾನು ಕಾಡುವುದು ಬೇಡ, ನೀನು ಬೇಡುವುದು ಬೇಡ, ಚೆನ್ನಾಗಿ ಮುಗಿಸಬಹುದು. ಹೇಗೆ ಬಲ್ಲೆಯ? ನಿಮ್ಮ ಭೂಲೋಕದಲ್ಲಿ ಒಂದು ಕ್ರಮ ಉಂಟು. ಮಾತೃ ದೇವೋ ಭವ, ಆಮೇಲೆ ಹೇಳುವುದು ನೀವು ಪಿತೃದೇವೋ ಭವ, ಆಮೇಲೆ ಹೇಳುವುದು ಆಚಾರ್ಯ ದೇವೋ ಭವ. ಹೌದು. ತಾಯಿಯಾದವಳು ದೇವರಿಗೆ ಸಮಾನ. ಅವಳ ಮಾತನ್ನು ಯಾವ ಕಾಲಕ್ಕೂ ಮೀರಕೂಡದು. ಹಾಗೆ ತಂದೆಯಾದವ ಅವನ ಮಾತನ್ನು ಮೀರಕೂಡದು. ಹೌದಲ್ವಾ? ಒಪ್ಪಿಕೊಳ್ತಿದ್ದಾನೆ. ಸರಿ, ನಾನಾಗಿ ಬಂದದ್ದು ಅಲ್ಲ ಅಂತ ಆಗಲೇ ಹೇಳಿದ್ದೇನೆ. ಸುರಪತಿಯೇ ಕಳುಹಿ ಕೊಟ್ಟದ್ದು, ನರಯನಗೆ ಸುತನು ಸೊಸೆಯಂದದಿ ನೀ ಹೋಗು. ಹೌದಲ್ಲ? ಹಾಗಾಗಿ ಸಾಲಂಕೃತಳಾಗಿ ಚಿತ್ರಸೇನ ಕಳುಹಿ ಈ ಕಡೆಗೆ ಸಾಗಿ ಬಂದೆ. ಅಪ್ಪನೇ ಹೇಳಿದ್ದು ರಮಿಸಬೇಕು ಅಂತ. ಈಗ ಅಪ್ಪನ ಮಾತಿಗೆ ಬೆಲೆ ಕೊಡ್ತೀಯ ಇರುವ ನೀನು? ತಂದೆಯ ಮಾತನ್ನು ಮಕ್ಕಳಾದವರು ಕೇಳಬೇಕು. ದ್ರೌಪದಿಯನ್ನು ನಾವು 5 ಮದುವೆ ಆದದ್ದು ಹೇಗೆ? ಅಮ್ಮ ಹೇಳಿದ್ದರಿಂದ. ಅಮ್ಮ ಹೇಳಿದ್ದರಿಂದ ನಾವು 5 ಒಬ್ಬರನ್ನು ಮದುವೆ ಆದದ್ದು. ಇಲ್ಲಿಯೂ ನನ್ನ ಅಪ್ಪ ಹೇಳ್ತಿದ್ರೆ ನಾನು ಯೋಚನೆ ಮಾಡಬಹುದಿತ್ತು. ನನ್ನಪ್ಪ ದೇವೇಂದ್ರ ಊರ್ವಶಿ ಅನ್ನುವ ಸುಖವನ್ನು ನೀನು ಪಡೆ ಎಂಬ ಹಾಗೆ ಅಪ್ಪ ನನ್ನಲ್ಲಿ ಹೇಳಲಿಲ್ಲ. ಯಾಕೆ ಹೇಳಿಲ್ಲ? ಯಾವ ತಂದೆಯೂ ಬಂದು ಪ್ರಾಯ ಪ್ರಬುದ್ಧ ಆದಂತಹ ಮಗನ ಎದುರು ಬಂದು ಇಗೋ ಆ ಹೆಣ್ಣಿದ್ದಾಳೆ, ಹೋಗಿ ರಮಿಸು, ಕೂಡು, ಸಂತೋಷ ಪಡುವಂತ ಯಾರು ತಂದೆ ಒಂದು ಹೇಳುವುದಿಲ್ಲ. ಹಾಗಾಗಿ ಚಿತ್ರಸೇನ ಮುಖೇನವಾಗಿ ಕಳುಹಿ ಕೊಟ್ಟದ್ದು. ನಾನು ಅಮ್ಮ ಹೇಳಿದ್ದಕ್ಕೆ ನಾವು ಹಾಗೆ ಹೇಳಿದ್ದು. ಈಗಲೂ ನನ್ನಪ್ಪ ಬಂದು ಊರ್ವಶಿಯನ್ನು ಕೂಡು ಅಂತ ಹೇಳಿದ್ರೆ ನಾನು ಕೂಡ್ತೇನೆ. ಅಪ್ಪ ಹೇಳದ ನಾನು ಮನ ಮಾಡುದು. ಅಪ್ಪ ಬಂದು ನನ್ನಲ್ಲಿ ಹೇಳಿ, ಅಪ್ಪ ಹೇಳಿ ಪಿತೃದೇವೋ ಭವ, ಒಪ್ಪಿಕೊಳ್ತೇನೆ. ನನ್ನಲ್ಲಿ ನನ್ನ ಅಪ್ಪ ಹೇಳಲಿಲ್ಲ, ಮತ್ತೆ ಹೇಗಮ್ಮ ನಿನ್ನ ಹಾಗಿದ್ರೆ ಅಪ್ಪನ ಮಾತಿಗೆ ಬೆಲೆ ಇಲ್ಲ. ಹುಟ್ಟು ಅಪ್ಪ ಬಂದು ನನ್ನಲ್ಲಿ ಹೇಳಬೇಕು ಊರ್ವಶಿಯನ್ನು ಸೇರು ಅಂತ. ಬೇಡ, ಅಪ್ಪ ಹೇಳಿ. ಅಪ್ಪ ಹೇಳುವುದು ಬೇಡ. ಈಗ ಮುಗಿಸುವ. ನೀವು ಮುಗಿಸುವ ಅಂತ ಹೇಳಿ ಮುಗಿಸುವ ಅಲ್ಲ, ಆ ಮಾತು ಅಲ್ಲಿಗೆ ಮುಗಿಸುವ ಅಂತ ಮುಂದುವರಿಸುವುದು ಬೇಡ. ಹಾಗಿದ್ರೆ ಕೈ ಮುಗಿಯುವುದಲ್ಲ, ನೀ ಕೈ ಕೊಡಬೇಕು ಅಂತ ಕೇಳುತ್ತ. ಅದೇ ಕೈ ಕೊಡುವ ಜಾತಿ ನಾನಲ್ಲ. ನಾನು ನಾಟ್ಯವನ್ನು ಪ್ರಾರಂಭಿಸುವಾಗ, ನಾಟ್ಯ ಮಾಡುವಾಗ ನಿನ್ನ ಕಡೆಗೆ ದೃಷ್ಟಿ ಹಾಯಿಸಿ ನೋಡಿದವಳು. ನಾನು ನೋಡ್ತಾ ಇದ್ದೆ ನಿನ್ನ ಅಭಿಮಾನಿಯಾಗಿ. ಸತ್ಯ ಹೇಳ, ನಾನು
ಯಾರಾದ್ರೂ ಬೇಕು ಅಂತ ಹೇಳಿದ್ರೆ ಹೋಗಿ ಸಿಗುವವಳಲ್ಲ. ನಾನಾಗೀಗ ಮನಸ್ಸು ಮಾಡ್ತಾ ಇರುವುದು ನೀನು ಬೇಕು ಅಂತ. ನಿನ್ನ ಅಂಗ ಸೌಷ್ಠವ, ನಿನ್ನ ರೂಪಲಾವಣ್ಯ ಇದನ್ನು ಕಂಡು ನಾನು ಆಗಲೇ ಬೆರಗಾಗಿ ಹೋಗಿದ್ದು. ಸಿಕ್ಕಿದ ಇಂಥವ ಸಿಗಬೇಕು ಅಂತ. ಹಾಗಾಗಿ ಹೇಳು, ನಾನೇ ಒಲಿದು ಬಂದವಳು, ಬೇಡ ಅಂತ ತಿರಸ್ಕಾರ ಮಾಡಬೇಡ. ಬೇಡ ಅಂತ ಹೇಳುವುದಿಲ್ಲ. ನೀನು ನನಗೆ ಬೇಕು, ನನಗೆ ತಾಯಿ ಆಗಿದೆ. ಕೈ ಮುಗಿದು ಕೇಳುತ್ತೇನೆ, ಬೇಕು ನನಗೆ ತಾಯಿಯಾಗಿ ಬೇಕು, ನನ್ನ ಹಿರಿಯನ ಪತ್ನಿಯಾಗಿ ಬೇಕು. ಹಾಗಾಗಿ ಇದನ್ನು ದಯಮಾಡಿ ಹೇಳಬಾರ್ದು, ಆಗುವುದಿಲ್ಲ. ನೀನು ದುರ್ಬಲ, ನಾನು ದುರ್ಲಭ. ಹೌದು, ಹೌದಲ್ವಾ? ಹೌದು. ಹಾಗಾಗಿ ಬಯಸಿ ಬಂದಿದ್ದೇನೆ. ಇನ್ನೊಮ್ಮೆ ಮನಸ್ಸು ಮಾಡಬೇಕು ನೀನು. ನಾನು ಯಾವ ಕಾಲಕ್ಕೂ ನಿನ್ನ ಮುಂದೆ ದುರ್ಬಲನಾಗಬಾರದನ್ನುವ ಕಾರಣಕ್ಕೆ ಪ್ರಬಲನಾಗಿ ನಿಂತದ್ದು. ಈಗ 3 ಮಾತಿಗೂ ಆಗುದಿಲ್ವಾ? 333 ಮಾತಿಗೆ ಇದೊಂದು ಆಗುದಿಲ್ಲ. ಬೇಕಾದ್ರೆ ನಾನು ನಿನ್ನ ಅಭಿಮಾನಿ ಅಂತ ಒಪ್ಪಿಕೊಟ್ಟೆ. ಅಭಿಮಾನಿ ಆಗುದು ಬೇಡ, ಅಭಿಮಾನಿ ದೇವತೆ ಬಂದಿದ್ದಾಳೆ. ಹೌದು, ಬಯಸದೆ ಬಂದ ಭಾಗ್ಯ. ಅಭಿಮಾನಿ ದೇವತೆಗೆ ಕೈ ಮುಗಿಬೇಕು, ಪೀಠದಲ್ಲಿ ಕುತ್ತುಕೊಳಿಸಿ ಸನ್ಮಾನ ಮಾಡಬೇಕು. ಕೊನೆಯ ಸಲ ಕೇಳ್ತೇನೆ, ಆಗುದಿಲ್ವಾ? ನನ್ನದು ಇದುವೇ ಕೊನೆ. ಆಗುದೇ ಇಲ್ವಾ? ಈ ವಿಷಯದಲ್ಲಿ ಇದುವೇ ಕೊನೆ. ಆಗುದೇ ಇಲ್ಲ, ಆಗುವುದಿಲ್ಲ. ತಪ್ಪು ಮಾಡಿದವರು ಶಿಕ್ಷೆಯನ್ನು ಅನುಭವಿಸಲೇಬೇಕು. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು. ನೋಡಿದ್ಯಾ, ಹೆಣ್ಣಾದವಳು ಒಲಿದಾಗ ಅವಳ ಪ್ರೇಮ ಎನ್ನುವುದು ಪುಷ್ಪದಿಂದ ಬಂದಂತಹ ಪರಿಮಳದ ಹಾಗೆ ವ್ಯಾಪಿಸ್ತದೆ. ಅದೇ ಅವಳು ಕೆರಳಿದ್ಲು ಅಂತ ಆದ್ರೆ ಪಿಶಾಚಿ ಆಗುತ್ತಾಳೆ. ನೀನು ಮಾಡಿದಂತಹ ತಪ್ಪಿಗೆ ಶಿಕ್ಷೆಯನ್ನು ಬಲ್ಲೆಯೋ, ಶಾಪ ಏನು ಬಲ್ಲೆಯೋ? ಷಂಡನಾಗಿ ವ್ಯವಹರಿಸಿದಂತಹ ನೀನು ಇನ್ನು ಮುಂದಕ್ಕೆ ಒಂದು ಬತ್ತರಕ್ಕೆ ಷಂಡನಾಗಿ ಹೋಗು, ಷಂಡನಾಗಿ ಹೋಗು, ಷಂಡನಾಗಿ ಹೋಗು. ದೇವರ ದಯದಿಂದ ಎಂತಹ ಕಷ್ಟ ಕೋಟೆಗಳನ್ನು ದಾಟಿ ಬಂದಿದ್ದೇವೆ. ಇದೆಲ್ಲ ದೊಡ್ಡ ವಿಷಯ ಉಂಟು ಅಂತ ಹೇಳ್ತೇನೆ ನೀನು. ನಿನಗೊಂದು ಅಹಂಕಾರ ಉಂಟು. ಶಾಪ ಪಡೆದ್ರೆ ಏನು, ಪರಿಹರಿಸುವುದಕ್ಕೆ ಅಪ್ಪ ಇದ್ದಾನೆ, 3 ಮೂರ್ತಿಗಳಿದ್ದಾರೆ ಎನ್ನುವ ಹಾಗೆ. ಎಷ್ಟಾದ್ರೂ ಪದ್ಮನಾಭನ ಸಕಾಲುವ ನೀನು. ಹೌದು, ಆ ಅಹಂಕಾರನ ಮಾತಾಡ್ತಾ ಇದ್ದಿ. ಇದೋ ನಾನು ಕೊಟ್ಟಂತಹ ಶಾಪವನ್ನು ಪರಿಹರಿಸುವುದಕ್ಕೆ 3 ಮೂರ್ತಿಗಳಿಂದಲೂ ಸಾಧ್ಯವಾದರೆ ಹೋಗಲಿ. ಅನುಭವಿಸು, ಅನುಭವಿಸು, ಅನುಭವಿಸು. ಅಯ್ಯೋ
ಚಿಂತೆಯೇ ಇದೆ. ಏನಾಯ್ತಯ್ಯ? ಏನು ಅಪ್ಪಯ್ಯ, ಕಾರಣ? ನೀವು ಕೊಟ್ಟಂತಹ ಆ ಸುಖವನ್ನು ಈ ಸ್ವರ್ಗಲೋಕದಲ್ಲಿ ನಾನು ಅನುಭವಿಸುತ್ತಿರುವಂತಹ ಸಂದರ್ಭದಲ್ಲಿ ನನ್ನ ಶಯ್ಯಾಗಾರಕ್ಕೆ ಬಂದಂತಹ ಉರ್ವಶಿ ದೇವಿ ಹಾ? ಅವರಲ್ಲಿರುವಂತಹ ಕಾಮವಾಂಛೆಯನ್ನು ನನ್ನಲ್ಲಿ ಹೇಳಿದಾಗ ಪುರೂರವನಿಗೆ ಸತಿಯಾದಂತಹ ನೀನು ನನಗೆ ತಾಯಿ ಸದೃಶಳು, ಇಂತಹ ಮಾತನ್ನು ಆಡಬಾರದು ಅಂತ ನಾ ನೀತಿಯ ಮಾತನ್ನು ಹೇಳಿದರು. ಕೇಳದೆ ನನ್ನ ಮಾತನ್ನು ಕೇಳಿ ಕೆರಡಿ ಕೆಂಡಾಮಂಡಲವಾದಂತಹ ಉರ್ವಶಿ ದೇವಿ, ಮೂರು ಲೋಕದ ಗಂಡನಾದಂತಹ ನೀನು ಷಂಡನ ಹಾಗೆ ವರ್ತಿಸುವೆಯಲ್ಲ, ಇನ್ನು ಮುಂದಕ್ಕೆ 1 ವರ್ಷ ನೀನು ನಪುಂಸಕನಾಗಿ ಹೋಗು ಎಂಬ ಹಾಗೆ ಶಾಪ ಕೊಟ್ರ ಅಪ್ಪಯ್ಯ. ಪಾರ್ಥ, ಇದಕ್ಕಾಗಿ ನೀನು ಚಿಂತಿಸುವೆಯ? ಆಲೋಚಿಸಬೇಡ. ನಾವು ಧರ್ಮಕ್ಕಾಗಿ ಇಲ್ಲಿ ಸದಾ ಕಾಲವೂ ಚಿಂತಿಸುವವರು. ಭೂಲೋಕದಲ್ಲಿ ಧರ್ಮ ನಡೆಯಬೇಕು ಅಂತಾದ್ರೆ ನಿನ್ನಂತವರು ಕೂಡ ಧರ್ಮವನ್ನು ಉಳಿಸುವಲ್ಲಿ ಸಹಕರಿಸುವವರು. ಈ ದೇವಲೋಕ ಎನ್ನುವುದು ಒಂದು ಸಂಕಲ್ಪ ಸಿದ್ಧಿಯಾಗುವಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳುವಂತಹ ಲೋಕ. ಇಲ್ಲಿ ಯಾವುದಕ್ಕಾದರೂ ಯಾವುದೇ ಕಾರಣದಿಂದ ಒದಗಿದಂತಹ ಸಂಕಲ್ಪ ಮುಂದೊಮ್ಮೆ ಸಿದ್ಧಿಯಾಗಬೇಕು ಅಂತಾದ್ರೆ ಅದಕ್ಕೆ ಹಲವು ಕಾರಣಗಳು ಒದಗಿ ಬರ್ತವೆ. ಇಲ್ಲಂತಾದ್ರೆ ಯಥಾರ್ಥವಾಗಿ ಊರ್ವಶಿಯನ್ನು ನಿನ್ನಲ್ಲಿ ಅಟ್ಟಿದವನು ನಾನೇ. ಯಾಕಂದರೆ ನಿನ್ನ ನೋಟದಲ್ಲಿ ಯಾವುದೋ ವಾಂಛೆಯುಂಟು ಎನ್ನುವ ಹಾಗೆ ಭಾವಿಸಿ, ಹಾಗಾದ್ರೆ ಅದು ನಿನ್ನ ವಾಂಛೆಯಲ್ಲ, ಬೇರೊಂದು ವಾಂಛೆ ನಡೆಯುವುದಕ್ಕೆ ಇದು ಪ್ರತಿಕೂಲವಾಗಿ ಒದಗುತ್ತದೆ ಎನ್ನುವ ಹಾಗೆ ನಾನು ಭಾವಿಸ್ತೇನೆ. ಆದ್ದರಿಂದ ಮುಂದೊಂದು ದಿನ ಈ ಒಂದು ಶಾಪ ನಿನಗೆ ಅವಕಾಶವಾಗಿ ಹೊರವಾದೀತು ಎನ್ನುವುದರಲ್ಲಿ ಅನುಮಾನವೇ ಖಂಡಿತವಾಗಿಯೂ ಒದಗುತ್ತದೆ. ಯಾವುದೋ ಒಂದು ನಿಮಿತ್ತಕ್ಕಾಗಿ ಧರ್ಮಯುದ್ಧವೊಂದು ನಡೆಯುವುದಕ್ಕಾಗಿ ಕೆಲವೊಂದುಗಳು ನಡೆದು ಹೋಗುತ್ತದೆ. ಆ ಕಾರಣದಿಂದಲಾಗಿ ನೀವು ಯಾವುದನ್ನಾದರೂ ಅನುಭವಿಸುವ ಕಾಲ ಅಜ್ಞಾತರಾಗಿ ಇರಬೇಕಾದಂತಹ ಸಂದರ್ಭದಲ್ಲಿ ಇದನ್ನು ನೀನು ಬಳಸಿಕೊಳ್ಳಬಹುದು. ಆ ಮೂಲಕವಾಗಿ ಅದು ಧರ್ಮಕ್ಕೆ ವಿನಿಯೋಗವಾಗುತ್ತದೆ. ಆದ್ದರಿಂದ ಬೇಸರಿಸಬೇಡ. ಯಾವುದೇ ನಡೆದದ್ದಾದರೂ ಅದು ಸತ್ಕಾರ್ಯಕ್ಕಾಗಿ ಮೀಸಲಾಗುತ್ತದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಹಾಗೆಂದು ಮಗನೇ, ಇಲ್ಲಿಗೆ ನಿನ್ನನ್ನು ಭರಿಸುವ ಉದ್ದೇಶವೇ ಬೇರೆ. ಇಲ್ಲಿ ಹಲವು ಸುಖಕ್ಕೆ ಎಲ್ಲವೂ ಇದೆಯಾದರೂ ಕೆಲವೊಂದು ವಿಶೇಷವಾದಂತಹ ಸಂಪತ್ತು ಇಲ್ಲಿ ಬರಿದಾಗಿದೆ. ಅದಕ್ಕೆ ಕಾರಣ ದುರುಳಲಾದಂತಹ ನಿವಾತ ಕವಚರ ಆಗಮ. ಅವರೆಲ್ಲವನ್ನೂ ಕಸಿದುಕೊಂಡು ಈಗ ಹಿರಣ್ಯಕಪುರದಲ್ಲಿಯೇ ನೆಲೆ ನಿಂತಿದ್ದಾರೆ. ಅವರನ್ನು ವಧಿಸುವುದರ ಮೂಲಕವಾಗಿ ಅವರು ಕಸಿದಂತಹ ಇಲ್ಲಿಯ ಸುವಸ್ತುಗಳೇನುಂಟೋ ಅದನ್ನು ಮರಳಿ ಪಡೆಯುವಲ್ಲಿ ನೀನು ಸಮರ್ಥನಿದ್ದೀಯ. ಅದಕ್ಕಾಗಿ ನಿನ್ನನ್ನು ಕರೆಸಿದೆ. ಅದೊಂದು ನೀನು ನಡೆಸಿಕೊಡುತ್ತೀಯ. ಆಶ್ಚರ್ಯವಾಗಿದೆ. ನಾವು ಸ್ವರ್ಗವನ್ನು ಗೆದ್ದಿದ್ದೇವೆ ಎನ್ನುವ ಕಾರಣಕ್ಕೆ ಇಂದ್ರನ ಮಗನಾದಂತಹ ಪಾರ್ಥ ಕೊಂದು ಕೊಡ್ತೇನೆ ಎನ್ನುವಂತಹ ವಾಗ್ದಾನ ನಿಂತಿದ್ದಾನಂತೆ. ಯುದ್ಧ ಬಂದು ಹೇಳಿದ್ದಾನೆ, ಅವರನ್ನು ವಿರೋಧಿಸಬೇಕು. ನಡೆಯೋಣವೇ?
ಆದ್ರೆ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಬಲ್ಲಯ್ಯ? ನಾವು ಪರಾಕ್ರಮಿಗಳು. ನಮ್ಮ ಮುಂದೆ ಅಠದುಟಳವನ್ನು ತೋರಿಸಿದರು ಅಂತಾದ್ರೆ ಅವರನ್ನ ಕಾಡಿದು ಬಿಸಾಡುವೆ. ವಿಧಿಯವರ ಬಲ ನಮ್ಮ ಜೊತೆ ಇರುವಾಗ ಕೇವಲ ಮಾನವನಿಗೆ ಹೆದರುವುದು ಯಾಕಾಗಿ? ನಿಮಿಷ ಮಾತ್ರದಲ್ಲಿ ಅವನ ರುಂಡ ಮುಂಡವನ್ನು ಬೇರ್ಪಡಿಸಿ ನಮ್ಮ ಜೀವವನ್ನು ಉಳಿಸಿಕೊಳ್ಳುವ ಶಿವನಿಂದ ವರವನ್ನು ಪಡೆದೆಯೋ? ಪಾಶುಪತವನ್ನು ಸ್ವೀಕರಿಸಿದೆಯೋ? ಯಾವುದು ನಮಗೆ ಲೆಕ್ಕವಲ್ಲ. ಸುರಮನನ್ನೇ ಓಡಿಸಿಯಾಗಿದೆ. ಅವನ ಮಗನಾದಂತಹ ನಿನ್ನನ್ನು ಹಿಡಿದಂತಹ